आनशृण्वन्नोतिविश्वेतसादनं श्रीविघ्नेश्वराय नमः। ओं सोमो वा एतस्य राज्यमादत्ते यो राजासन् राज्यो वासो मे नैजते देवस्वामेतानि हवीगुं शिवव्रीहि अवाये बहुमाशतिलाये बहुहिरण्याये बहुहस्तिकाये बहुदासभूयो नमः। ವೇದೋಕ್ತಕರ್ಪೂರಪೂರಕವಾದ ಪ್ರಾರ್ಥನೆ ಮಲ್ಕೊಡಿಗೆ ಅಂಜರ್ದವರ ವಿಶೇಷವಾದ ನಾಗರಿಕ ಸೇವಾ ಸಮಿತಿ ಇಂದೆತ ಆಶ್ರಯೋಡು ಈ ಒಂಜಿ ಸ್ಥಳಟ್ ಒಂಜಿ ಕಟ್ಟಡ ನಿರ್ಮಾಣದ ಕೆಲಸ ಕಾರ್ಯಾದಿನ ಪ್ರಾರಂಭ ಮಲ್ಪಡು ಪನ್ಪರಂಚಿರ ಒಂಜಿ ಸಂಕಲ್ಪನದು ಇದೆ. ಇನ್ನಿತೆ ಒಂಜಿ ಶುಭ ದಿವಸಡು ನಮ್ಮ ಆ 9 ಗಂಟೆದ ಶುಭ ಮುಹೂರ್ತೋಡು ಶಿಲಾನ್ಯಾಸ ಕಾರ್ಯಕ್ರಮನ ಮಲ್ಪಡು ಪನ್ಪನ ಸಂಕಲ್ಪ ನಮ್ಮ ದೀವಂತು ಪ್ರಾರಂಭ ಕರ್ಮಡು ನಮ್ಮಂತ ಬತ್ತಿನ ಗ್ರಾಮ ದೇವರು ಸ್ವಾಮಿ ಸೋಮನಾಥ ದೇವರನ್ನ ಭಕ್ತಿಪೂರ್ವಕವಾದ ಕೈ ಮುಗಿದು ಪ್ರಾರ್ಥನೆ ಮಲ್ತದೆ. ನನ್ನ ಈ ಕ್ಷೇತ್ರೋಡು ನಮ್ಮಂತ ಬತ್ತಿನಂಚಿನ ಕೊಂಡಾಣದ ಮೂವರು ಸತ್ಯಗಳೆಲ್ಲ ಕೂಡ ಪ್ರಾರ್ಥನೆ ಮಲ್ತದೆ. ಈ ಸ್ಥಳಟ್ಟು ನಮ್ಮಂತ ಬತ್ತಿನ ಮಾತ ದೈವಿಕ ಶಕ್ತಿಗಳೆಲ್ಲ ಕೂಡ ಪ್ರಾರ್ಥನೆ ಮಲ್ತದೆ. ನಾಗದೇವರನ್ನ ಕೈ ಮುಗಿದು ಪ್ರಾರ್ಥನೆ ಮಲ್ತುಂಟು ಭಕ್ತಿ ಶ್ರದ್ಧಾಪೂರ್ವಕವಾದ ನಮ್ಮ ಒಂಜಿ ಶಿಲಾನ್ಯಾಸ ಕಾರ್ಯಕ್ರಮನ ದಾಯಿಗ ಮಲ್ಪಡು ಪಣದ ಕೇಳಿನಾಗ ಕಟ್ಟಡ ನಿರ್ಮಾಣ ಮಲ್ಪುನಂಚಿನ ಸಂದರ್ಭಡೆ ಜಾಗಡ ನಮ್ಮ ಹಲವಿಧವಾದ ಕೆಲಸ ಕಾರ್ಯಗಳೆಲ್ಲ ಮಲ್ಪಡಾಪುಂಡು. ಭೂಕನನ ದಾರುಚ್ಛೇದನ ಪಾಷಾಂಡ ವೇದನ ಲೋಹಶಲಾಕಾದಿ ಭಂಜನ. ಭೂಕನನ ಪಣ್ಣಗ ಭೂಮಿನ ಮಾತ ನಮ್ಮ ಗರಿಪೋಡಾಪುಂಡು. ದಾರುಚ್ಛೇದನ ಪಣ್ಣಗ ಜಾಗಡಿ ಪುನಂಚಿನ ಮರಮಟ್ಟಗಳನ್ನ ಮಾತ ಕಟ್ತದೆ ಪೊಡಾಪುಂಡು. ಪಾಷಾಂಡ ಭೇದನ ಪಣ್ಣಗ ಕಲ್ಲುಗಳನ್ನ ಮಾತ ಧರ್ತದೆ ಪೊಡಾಪುಂಡು. ಲೋಹಶಲಾಕಾದಿ ಭಂಜನ ಪಣ್ಣಗ ಇನ್ನಿತ ಸಮಯದ ನಮ್ಮ ಒಂಜಿ ಕಟ್ಟಡ ನಿರ್ಮಾಣ ಮಲ್ಪುನಂಚಿನ ಸಂದರ್ಭಡ್ ಕರ್ಬನ ಮಾತ ಹಾಕಿದ ಬಗ್ಗ ಉಡಾಪುಂಡು. ಇಂದು ಪೂರ ಮಲ್ಪೇರ ಬಳ್ಳಿ ಪಣದು ಶಾಸ್ತ್ರ ವಿಚಾರ. ಅವಾಗ ಆ ಕಟ್ಟಡ ನಿರ್ಮಾಣದ ಕೆಲಸ ಕಾರ್ಯಾದಿ ಮಲ್ಪನ ಸಂದರ್ಭಡ್ ಮಾತ ಕೆಲಸ ಕಾರ್ಯಾದಿಗಳ ಮಾತ ನಿರ್ವಿಘ್ನಪೂರ್ವಕವಾದ ದೇವರ ನೆರವೇರಿಸಾದು ಕುರುಡು ಪನಪುರಂಚಿರ ಒಂಜಿ ಸಂಕಲ್ಪನದಿದೆ. ನಮ್ಮ ಆ ವಿಶೇಷವಾದ ಭುವನೇಶ್ವರಿ ಅಪ್ಪೆನ್ಲ ನಾಗದೇವರನ ಸನ್ನಿಧಾನದ ಕೈ ಮುಗಿದು ಮಹಾಗಣಪತಿ ದೇವರನ ಒಂಜಿ ಸನ್ನಿಧಾನದ ಕೈ ಮುಗಿದೆ ಆ ಕಾರ್ಯನ ನಮ್ಮ ಮಲ್ತಂಡ ಮಾತ ಕೆಲಸ ಕಾರ್ಯಾದಿನ ದೇವರ ನಿರ್ವಿಘ್ನಪಾತ ನೆರವೇರಿಸಾದು ಕುರುಪೇರು ಪನಪುರಂಚಿನ ದೇವರಡ ದೀನಂಚಿನ ವಿಶ್ವಾಸ ನಮ್ಮ ವಿಶ್ವಾಸೋ ಫಲದಾಯಕ. ಪ್ರತಿಯೊಂಜಿ ಪೂಜೆ ಪುನಸ್ಕಾರ ಮಲ್ಪನ ಸಮಯದ ನಮ್ಮ ಭಕ್ತಿ ಶ್ರದ್ಧೆ ವಿಶ್ವಾಸಪೂರ್ವಕವಾದ ಮಲ್ಕೊಡುಗೆ ಅಂಜರ್ದಾವರ ನಾಗರಿಕ ಸೇವಾ ಸಮಿತಿ ಇಂದೆತ ಆಶ್ರಯೋಡು ಭಕ್ತಿ ಶ್ರದ್ಧಾಪೂರ್ವಕವಾದ ಸಮಸ್ತೆರ್ಲ ಅಧ್ಯಕ್ಷರು ಸರ್ವ ಸದಸ್ಯರು ಮಾತೆರ್ಲ ಕೂಡ ಒಟ್ಟಾದು ಸೇರಿದೆ ಆ ಶಿಲಾನ್ಯಾಸ ಕಾರ್ಯಕ್ರಮನ ಮಲ್ತದೆ. ಆ ಕಟ್ಟಡದ ಕೆಲಸ ಕಾರ್ಯಾದಿನ ಪ್ರಾರಂಭ ಮಲ್ತಿನಾಡೆಗೆ ಆಯ್ನಾತು ಶೀಘ್ರವಾದ ಈ ಒಂಜಿ ಜಾಗಡ್ ಪೊರ್ಲುಡು ವಾಸ್ತು ವಿನ್ಯಾಸ ಪ್ರಕಾರವಾದ ನಿಕ್ಲ ಮನಸ್ಸಡೆ ಎಂಚಿನ ಒಂಜಿ ಸಂಕಲ್ಪನದಿದೆ. ಆ ಕಟ್ಟಡ ನಿರ್ಮಾಣದ ಒಂಜಿ ಕೆಲಸ ಕಾರ್ಯಾದ ಪಿದಾಡದಾರ ಅಂಚಿನ ಒಂಜಿ ಪೊರ್ಲುದ ಒಂಜಿ ಕಟ್ಟಡ ನಿರ್ಮಾಣ ಭವ್ಯವಾಂಚಿನ ಕಟ್ಟಡ ನಿರ್ಮಾಣ ಮಲ್ಪನ ಯೋಗನ ಭಾಗ್ಯನ ದೇವರ ಅನುಗ್ರಹಿತು ಕೊರಡೆ ಇತ್ತ ಆಪುನಂಚಿನ ಮುಹೂರ್ತೋಡು ವಾವಂತರದ ಲೋಪ ದೋಷಗಳಿತನ ಮಾತ ದೇವರ ಪರಿಹಾರ ಮಲ್ಪಾದು ಕುರುದು ಆಪುನಂಚಿನ ಮುಹೂರ್ತನು ದೇವರ ಸುಮುಹೂರ್ತ ಮಲ್ಪಾದು ಕುರುದು ಶೀಘ್ರಾತಿ ಶೀಘ್ರವಾದ ಮಾತೆರ್ನಲ ಸಹಕಾರ ಸರ್ವ ಸಹಕಾರ ಇತ್ತು ಅಂತು ಈ ಒಂಜಿ ಜಾಗಡೆ ಭವ್ಯವಾಂಚನ ಕಟ್ಟಡ ನಿರ್ಮಾಣದ ಕೆಲಸ ಕಾರ್ಯಾದಿನ ಮಲ್ಪನಂಚಿನ ಯೋಗ ಭಾಗ್ಯನೇ ಗ್ರಾಮ ದೇವರ್ಲ ಕುಲದೇವರ್ಲ ಇಷ್ಟದೇವರ್ಲ ಈ ಕ್ಷೇತ್ರದ ನಮ್ಮಂತ ಬತ್ತಿನಂಚಿನ ಮಾತ ದೈವಿಕ ಶಕ್ತಿಗಳ ಕೂಡ ಪ್ರಸಾದ ರೂಪವಾದ ಸಮಸ್ತರಿಗಳ ಕೂಡ ಅನುಗ್ರಹಿತ ಕೊರುಡೋಪಣದ ಭಕ್ತಿಪೂರ್ವಕವಾದ ಮಲ್ಪನಂಚಿನ ಪ್ರಾರ್ಥನೆ. ಶ್ರೀ ಭುವನೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಆ ಒಂದು ನಾಗರಿಕ ಸೇವಾ ಸಮಿತಿ ಇಂದೆತ ಆಶ್ರಯೋಡು ಕಟ್ಟಡ ನಿರ್ಮಾಣ ಮಲ್ಪಡು ಪನ್ಪನ ಸಂಕಲ್ಪನದಿದೆ. ಆ ಕೊರಪನಂಚಿನ ಕಾಣಿಕೆನ ಸಂತೋಷವಾದ ಸ್ವೀಕಾರ ಮಲ್ತದೆ. ಸರ್ವ ಸಹಕಾರ ದೀವಂತು ಶೀಘ್ರಾತಿ ಶೀಘ್ರವಾದ ಕುರ್ಲುಡು ಈ ಒಂಜಿ ಜಾಗಿಡ್ ವಾಸ್ತು ವಿನ್ಯಾಸ ಪ್ರಕಾರವಾದ ಆ ರೂಪುರೇಷೆ ಪ್ರಕಾರವಾದ ಆ ಒಂಜಿ ಕಟ್ಟಡ ನಿರ್ಮಾಣ ಮಲ್ಪಾದ ಕುರುಡು ಪಡೆದು ಪ್ರಾರ್ಥನೆ ಮಲ್ತು ಕೊರಲಾರ.
ಶ್ರೀಯುತ ಗಣೇಶ್ ಪೂಜಾರಿ ಇವರಿಂದ. ರತ್ನಗರ್ಭ ಗಣಪತಿ ಶ್ರಮಾಶ್ರಯಾಮಿ ಸತತಂ ರತ್ನವಚನ ಗೀಯಮಾನ ನಿಜ ಚರಿತ್ರೆ ವೈಭವಂ ತುಮುಲೈಷ ಶೇಖರಂ ಪ್ರಣವ ಪರಸ್ವರೂಪಿಣಂ ಶಿವಸುತಂ ನವನ ಭುವನ ಅಖಿಲ ಮಂಗಳ ಪ್ರಜಂ ಆ ಬಹಳ ಕುಗ್ರಾಮವಾಗಿದ್ದಂಥ ಈ ಒಂದು ಪ್ರದೇಶದಲ್ಲಿ ಬರಲಿಕ್ಕೆ ನಡೆದಾಡಲಿಕ್ಕೆ ಸರಿಯಾದ ರಸ್ತೆ ಕೂಡ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಸುಮಾರು ಒಂದು 10-25 ಮನೆಗಳು ನಿರ್ಮಾಣ ಆಯಿತು. ಈ ಮನೆ ನಿರ್ಮಾಣ ಆದ ನಂತರ ಈ ಊರಿಗೆ ಒಂದು ಬೆಳಕು ಬೇಕು, ಕರೆಂಟಿನ ವ್ಯವಸ್ಥೆ, ಅದೇ ರೀತಿ ಹಲವಾರು ಮೂಲಭೂತ ಸೌಕರ್ಯಗಳು ಈ ಒಂದು ಪರಿಸರಕ್ಕೆ ಬೇಕು ಎನ್ನುವಂಥ ದೃಷ್ಟಿಯನ್ನು ಮನಗಂಡು ಈ ಊರಿನ ಈ ಮನೆಯಲ್ಲಿ ಒಂದು 25 ಮನೆಯ ಆ ಒಂದು ಊರಿನ ಒಬ್ಬೊಬ್ಬರು ಹಿರಿಯರು ಒಂದು ಸಂಘಟನೆಯನ್ನು ಹುಟ್ಟುಹಾಕಿದ್ರು. ಅದುವೇ ಈ ನಾಗರಿಕ ಸೇವಾ ಸಮಿತಿ. ಈ ಸಂಘಟನೆಯ ಮುಖಾಂತರ ಈ ಊರಿಗೆ ಹಲವಾರು ಎಲ್ಲ ವ್ಯವಸ್ಥೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಬಗಂಬಿಲ ಪರಿಸರ ಅಂದರೆ ಈಗ ಬಹಳ ನಗರವಾಗಿದೆ. ಇದು ಒಂಥರ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯಾಗಿದೆ. ಇವತ್ತು ಈ ರೀತಿಯ ಅಭಿವೃದ್ಧಿಗೆ ಅಡಿಪಾಯ ಈ ನಾಗರಿಕ ಸೇವಾ ಸಮಿತಿ. ಅಂತ ಒಂದು ಸಮಿತಿ ಆ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿತ್ತು. ನನಗೆ ಸಹ ಬಹಳ ನೆನಪಿದೆ, ನಾನು ಸಣ್ಣದಿದ್ರು ಬಹಳ ನೆನಪಿದೆ. ಅದರಲ್ಲಿ ಹಲವಾರು ಹಿರಿಯರು ಈ ಒಂದು ಹಲವಾರು ದಾನಿಗಳ ಮುಖಾಂತರ ಆ ಕಾಲದಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು. ಇದೀಗ ಈ ಕಟ್ಟಡ ಬಹಳ ಶಿಥಿಲಗೊಂಡು ಈಗಿನ ಆ ಒಂದು ಯುವ ಪೀಳಿಗೆ ಈ ಒಂದು ನಾಗರಿಕ ಸೇವಾ ಸಮಿತಿ ಈ ಒಂದು ಶಿಥಿಲಗೊಂಡ ಕಟ್ಟಡವನ್ನು ನೂತನವಾಗಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ. ಬಹಳ ಸಂತೋಷದ ವಿಚಾರ. ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ. ಈ ಒಂದು ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿ ಆಗಿದೆ. ನಮ್ಮ ಊರಿನವರೇ ಆದಂಥ ಬಹಳ ಖುಷಿ ಆಗ್ತಾ ಇದೆ. ಹಲವಾರು ಸೇವಾ ಸಂಸ್ಥೆಗಳಿಗೆ ತಮ್ಮಿಂದಾದಂಥ ಸಹಾಯವನ್ನು ನೀಡ್ತಾ ಬರುವಂತಹ ಶ್ರೀಯುತ ಪ್ರವೀಣ್ ಸುವರ್ಣ ಇವರು ಈ ಒಂದು ಕಾರ್ಯಕ್ರಮದ ಶಿಲಾನ್ಯಾಸವನ್ನು ಕೂಡ ನೆರವೇರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಈ ಭಾಗದ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಜನಪ್ರಿಯ ನಾಯಕ ಹಾಗೂ ಸದಸ್ಯರು ಆದಂತಹ ಶ್ರೀಯುತ ಅನಿಲ್ ಬಗಂಬಿಲ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರನ್ನು ನಮ್ಮ ಊರಿನ ಹಾಗೂ ನಾಗರಿಕ ಸೇವಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರನ್ನ ಶ್ರೀಯುತ ಗಣೇಶ್ ಪೂಜಾರಿ ಇವರು ಬಂದು ಆಸ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಶ್ರೀಯುತ ಸತೀಶ್ ಕುಂದರ್ ಬ್ರಹ್ಮಾವರ ಉದ್ಯಮಿ. ಇವರನ್ನು ಕೂಡ ನಾಗರಿಕ ಸೇವಾ ಸಮಿತಿ ಹಾಗೂ ಎಲ್ಲ ಊರಿನ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರನ್ನು ಪ್ರವೀಣ್ ಬಿ ಇವರು ಬಂದು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದೀಗಲೇ ಈ ಒಂದು ಕಾರ್ಯಕ್ರಮದ ಪ್ರಮುಖ ಹಂತವಾದಂತಹ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ನಮ್ಮ ಚಿರಪರಿಚಿತರಾದಂಥ ಯುವ ಉದ್ಯಮಿ ಶ್ರೀಯುತ ಪ್ರವೀಣ್ ಸುವರ್ಣ ಇವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಮ್ಮ ನಾಗರಿಕ ಸೇವಾ ಸಮಿತಿ ಹಾಗೂ ಊರಿನ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ.
ಇವರನ್ನ ಶೇಖರ್ ಗಟ್ಟಿ ಇವರು ಬಂದು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಹೆಸರನ್ನ ಉತ್ತುಂಗಕ್ಕೆ ಏರಿಸಿದಂಥ ದೇಹದಾಢ್ಯಪಟು ಶ್ರೀಯುತ ರೈಮಂಡ್ ಡಿಸೋಜಾ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಾಗರಿಕ ಸೇವಾ ಸಮಿತಿ ಹಾಗೂ ಬಂದಿರುವಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರನ್ನ ಲಕ್ಷ್ಮೀನಾರಾಯಣ್ ಇವರು ಬಂದು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೊಬ್ರು ಅತಿಥಿ ಗಣ್ಯರು, ಈಗ ನಾನು ಮೊದಲೇ ಹೇಳಿದೆ, ಈ ಒಂದು ನಮ್ಮ ಪರಿಸರದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ಈ ಒಂದು ಊರಿಗೆ ಅಭಿವೃದ್ಧಿಗೆ ಪೂರಕವಾದಂಥ ಈ ನಾಗರಿಕ ಸೇವಾ ಸಮಿತಿಯ ಒಟ್ಟಿಗೆ ಹಲವಾರು ಕೆಲಸ ಕಾರ್ಯಗಳಿಗೆ ಅತ್ಯಂತ ಒಳ್ಳೆ ರೀತಿಯ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಸಹಕಾರವನ್ನು ನೀಡ್ತಾ ಬಂದಿರುವಂಥ ರೋಷಿನ್ ನಿಲಯ ಇವರು ಆಗಿಂದ ಈಗಿನವರೆಗೂ ಕೂಡ ಈ ಒಂದು ಭಾಗದ ಹಲವಾರು ಕೆಲಸ ಕಾರ್ಯಗಳಿಗೆ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ. ಇದರ ಸಹ ಪ್ರಾಧ್ಯಾಪಕರಾದಂಥ ಶ್ರೀಯುತ ಜೋಸ್ಲಿನ್ ಟಿ ಲೋಬೋ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಮ್ಮ ಬಗಂಬಿಲ ನಾಗರಿಕ ಸೇವಾ ಸಮಿತಿ ಹಾಗೂ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರನ್ನು ಪ್ರದೀಪ್ ಇವರು ಬಂದು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೊಬ್ರು ಈ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತರು. ಈ ಭಾಗದಲ್ಲಿ ಧಾರ್ಮಿಕ ಆ ಒಂದು ಕ್ಷೇತ್ರದ ಪ್ರತಿಯೊಂದು ವ್ಯವಸ್ಥೆಯನ್ನು ಹುಟ್ಟು ಹಾಕಿದಂಥ ಶ್ರೀಯುತ ದಿವಾಕರ್ ಬಗಂಬಿಲ. ಇಲ್ಲಿ ನಮ್ಮ ಬಗಂಬಿಲದ ಸತ್ಯನಾರಾಯಣ ಮಂದಿರ ಇರ್ಬೋದು, ಅದೇ ರೀತಿ ಮಹಾದೇವಿ ಮಂದಿರ ಇರ್ಬೋದು, ಇದರ ಪ್ರಮುಖ ರೂವಾರಿಯಾದಂಥ ಶ್ರೀಯುತ ದಿವಾಕರ್ ಬಗಂಬಿಲ ಇವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾಗರಿಕ ಸೇವಾ ಸಮಿತಿ ಹಾಗೂ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರನ್ನ ಜಯಂತ್ ಇವರು ಬಂದು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ನಾಗರಿಕ ಸೇವಾ ಸಮಿತಿ ಪ್ರಾರಂಭ ಆದಾಗ ಅದರಲ್ಲಿ ಒಂದು ಹಿರಿಯ ಸದಸ್ಯರಾಗಿ ನಮ್ಮ ಈ ಭಾಗದ RW ನ್ಯೂಟನ್ ಇವರು ಕೂಡ ಈ ಒಂದು ನಾಗರಿಕ ಸೇವಾ ಸಮಿತಿಯಲ್ಲಿ ಸಕ್ರಿಯವಾಗಿ ಇದ್ದಂಥ ಸದಸ್ಯರು. ಅವರು ಈಗ ನಮ್ಮೊಂದಿಗೆ ಇಲ್ಲ. ಆದರೂ ಅವರ ಮಗ ಶ್ರೀ ಡಿ ಜಾನ್ ನ್ಯೂಟನ್ ನಿರ್ದೇಶಕರು ಜುದಾ ಮ್ಯೂಸಿಕ್ ಇಂಡಿಯಾ ಮಂಗಳೂರು ಇವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಾಗರಿಕ ಸೇವಾ ಸಮಿತಿ ಹಾಗೂ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರನ್ನ ಕೃಷ್ಣ ಶೆಟ್ಟಿ ಇವರು ಬಂದು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ನಾಗರಿಕ ಸೇವಾ ಸಮಿತಿಯ ಹಲವಾರು ವರ್ಷದಿಂದ ಈ ಒಂದು ಸಮಿತಿಯಲ್ಲಿ ಸಕ್ರಿಯವಾಗಿ ದುಡಿಯುವಂತಹ ಈ ಸಮಿತಿಯ ಸಲಹೆಗಾರ ಅಂತ ಹಿರಿಯರಾದಂಥ ಶ್ರೀಯುತ ಗಿಲ್ಬರ್ಟ್ ಆಪೋನ್ಸ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರನ್ನ ಪ್ರಕಾಶ್ ಇವರು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಇನ್ನೊಬ್ಬರು ಈ ಒಂದು ಅಂಗನವಾಡಿ ನಾಗರಿಕ ಸೇವಾ ಸಮಿತಿ ಕಟ್ಟಡದಲ್ಲಿ ಪುಟಾಣಿ ಮಕ್ಕಳಿಗೆ ಆ ಒಂದು ವಿದ್ಯೆಯನ್ನು ಕಲಿಸಿಕೊಟ್ಟು ಈ ಊರಿನ ಸರ್ವತೋಮುಖ ಅಭಿವೃದ್ಧಿಗೆ ಅದೇ ರೀತಿ ಮೂಲಭೂತ ಹಲವಾರು ಸೌಕರ್ಯಗಳ ಒಂದು ವ್ಯವಸ್ಥೆಗೆ ಪ್ರತಿಯೊಂದು ರೀತಿಯಲ್ಲಿ ಕೂಡ ನಮ್ಮೊಂದಿಗೆ ಸಹಕಾರವನ್ನು ಮಾಡ್ತಾ ಈ ಒಂದು ಸಮಿತಿಯ ಕಾರ್ಯದರ್ಶಿಯಾಗಿ ಕೂಡ ಹಲವಾರು ಕನಸುಗಳನ್ನು ಹೊತ್ತು ಈ ಒಂದು ನೂತನವಾದ ಕಟ್ಟಡ ನಿರ್ಮಾಣಕ್ಕೆ ಎಲ್ಲ ರೀತಿಯಲ್ಲೂ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಶ್ರೀಮತಿ ಬಿ ಪುಷ್ಪಕುಮಾರಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಮ್ಮ ಊರಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರನ್ನ ಗ್ಲಾಡಿಸ್ ಡಿಸೋಜಾ ಇವರು ಬಂದು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಅತಿಥಿ ನಾನು ಆಗ್ಲೇ ಹೇಳಿದೆ, ನಮ್ಮ ಈ ಒಂದು ಹಿರಿಯರು ಹಾಕಿಕೊಟ್ಟಂತ ಈ ಒಂದು ಅಡಿಪಾಯವನ್ನ
ಮುಂದುವರಿಸುವಂತಹ ಕಾರ್ಯವನ್ನ ಯುವ ಪಡೆ ನಡೆಸ್ತಾ ಇದೆ. ಬಹಳ ಸಂತೋಷದ ವಿಚಾರ. ಈ ಒಂದು ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಕೂಡ ನಮ್ಮ ಯುವ ಶ್ರೀಯುತ ರಿತೇಶ್ ಪೂಜಾರಿ ಇವರು ವಹಿಸಿದ್ದಾರೆ. ಇವರನ್ನು ಕೂಡ ನಮ್ಮ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರನ್ನು ಚಂದ್ರಾಸ್ ಇವರು ಹೂಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಹೊಸಕುರಾಲ್ ವಿಭಾಗದ ಆಸಿಫ್ ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಛಾಯಾಚಿತ್ರ ಗ್ರಾಹಕರಾದ ಶ್ರೀಯುತ ಗೋಪಿನಾಥ್ ಬಗಂಬಿಲ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಬಂದಿರುವಂತಹ ಎಲ್ಲ ಊರಿನ ಗಣ್ಯರಿಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ನಾಗರಿಕರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಹಿರಿಯರ ಒಂದು ಪರಿಶ್ರಮದ ಈ ಒಂದು ಹುಟ್ಟು ಹಾಕಿದಂತ ಈ ಸಂಸ್ಥೆ, ಇದರಲ್ಲಿ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದಂತ ಹಲವಾರು ಹಿರಿಯರು ಈಗ ನಮ್ಮೊಂದಿಗಿಲ್ಲ. ಅವರು ದೈವಾಧೀನರಾಗಿರ್ತಾರೆ. ಅವರನ್ನ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಮೌನ ಒಂದು 2 ನಿಮಿಷ ಮೌನ ಪ್ರಾರ್ಥನೆಯ ಮೂಲಕ ಅವರನ್ನ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದಯವಿಟ್ಟು ಈ ವಾಸಸ್ಥಳದಲ್ಲಿ 10-12 ಕುಟುಂಬಗಳು ಜಾತಿ ಮತ ಭೇದವಿಲ್ಲದೆ ಬಹಳ ಉತ್ಸಾಹದಿಂದ ಪರಿಸರವು ತಕ್ಕ ಮಟ್ಟಿಗೆ ಸುಧಾರಿಸಿಕೊಂಡು ಹೋಗಿತ್ತು. ಮೊದಲನೇದಾಗಿ ದಾರಿಗಳ ವ್ಯವಸ್ಥೆಯು ತಾವಾಗಿ ಮಾಡಿಕೊಂಡರು. ನಂತರ ಹಲವು ವರ್ಷಗಳು ಕಳೆದ ನಂತರ ಮನೆಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಬಂತು. ವಿದ್ಯುತ್ ಸಂಪರ್ಕಕ್ಕಾಗಿ, ಕುಡಿಯುವ ನೀರಿಗಾಗಿ, ದಾರಿ ದೀಪಕ್ಕಾಗಿ ತುಂಬ ಕಷ್ಟಪಟ್ಟು ಬಗಂಬಿಲದ ಎಲ್ಲ ನಾಗರಿಕರು ಸಮಿತಿ ರಚನೆ ಮಾಡಿ ವಿದ್ಯುತ್ ಸೌಕರ್ಯ ಒದಗಿಸಲು ಸರ್ಕಾರಕ್ಕೆ ಮನವಿಯನ್ನು ನೀಡಿ ಈ ಎಲ್ಲ ಮನೆಗಳಿಗೂ ವಿದ್ಯುತ್ ಲಭಿಸಿತು. ನಂತರ ತಾವು ಕುಳಿತುಕೊಂಡ ಸ್ಥಳಕ್ಕೆ ಅನುಮತಿ ಪತ್ರ ಹಾಗೂ ಹಕ್ಕುಪತ್ರ ದೊರೆಯುವಲ್ಲಿ ಬಗಂಬಿಲ ಪರಿಸರದ ಎಲ್ಲ ನಾಗರಿಕರು ಸಂಘಟನೆಗೊಂಡು ತಮ್ಮ ಸ್ಥಳದ ಬಗ್ಗೆ ಹಕ್ಕುಪತ್ರವನ್ನು ಪಡೆಯುವುದರಲ್ಲಿ ನಾಗರಿಕ ಸೇವಾ ಸಮಿತಿ ಸಹಕರಿಸಿದೆ. ಮಾತ್ರವಲ್ಲದೆ ಸಣ್ಣ ಮಕ್ಕಳಿಗಾಗಿ ಶಾಲೆಗೆ ಹೋಗಲು ದೇವಳಕಟ್ಟೆ ಬಗಂಬಿಲ ಶಾಲೆಗೆ ಅಲ್ಲದೆ ಬೇರೆ ಯಾವುದೇ ಶಾಲೆ ಇರಲಿಲ್ಲ. ಆದುದರಿಂದ ಊರಿನ ಹಿರಿಯರಲ್ಲಿ ವಿನಂತಿಸಿಕೊಂಡು ಸುಮಾರು 8.5 ಸೆಂಟ್ಸ್ ಜಾಗವನ್ನು ಬಾಲವಾಡಿ ರೂಪದಲ್ಲಿ ನಿರ್ಮಾಣ ಮಾಡಿ ಸಣ್ಣ ಮಕ್ಕಳಿಗೆ ಶಿಕ್ಷಣ ಅನುಕೂಲವಾಗುವಂತೆ ನಿರ್ಮಿಸಿದ ಕಟ್ಟಡವೇ ಈ ಬಗಂಬಿಲ ನಾಗರಿಕ ಸೇವಾ ಸಮಿತಿ ಸಮುದಾಯ ಕಟ್ಟಡವಾಗಿ ಇಂದಿಗೆ 31 ವರ್ಷಗಳು ಕಳೆದು ನಶಿಸಿ ಹೋಗುತ್ತಿರುವಂತಹ ಕಟ್ಟಡದಲ್ಲಿ ಸದಸ್ಯರು ಮಾಡಿದ ಸಾಹಸ ಕಾರ್ಯಗಳೆಂದರೆ ಊರಿಗೆ ಮಾರ್ಗದ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ, ಶಾಲೆ, ಸ್ಮಶಾನ, ಕುಡಿಯುವ ನೀರಿನ ವ್ಯವಸ್ಥೆ, ಹಕ್ಕುಪತ್ರ ವಿತರಣೆ, ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸುದೀರ್ಘವಾಗಿ ನಡೆಸಲು ಬಗಂಬಿಲ ನಾಗರಿಕ ಸೇವಾ ಸಮಿತಿಯು ಬಹಳಷ್ಟು ಕಷ್ಟಪಟ್ಟು ಈಗ ಹದಗೆಟ್ಟಿರುವಂತಹ ಸಮುದಾಯ ಕಟ್ಟಡವು ಏಣಪ್ಪಯ್ಯವರಿಂದ ಬಂದಂತಹ ಯುನೆಸ್ಕೋದಿಂದ ಬಂದಂತಹ ಧನ ಸಹಾಯದ ಕಟ್ಟಡವಾಗಿತ್ತು. ಆಗಿನ ನಾಗರಿಕ ಸೇವಾ ಸಮಿತಿ ದಿನವಿಡೀ ಕಾರ್ಯದಲ್ಲಿ ತೊಡಗಿದ್ದರು ಎಂದು ತಿಳಿಸಲು ಈ ದಾಖಲೆಯೇ ಕಾರಣವಾಗಿರುತ್ತದೆ. ಆದುದರಿಂದ ಈ ಕಟ್ಟಡಕ್ಕಾಗಿ ಶ್ರಮಿಸಿದ ಎಲ್ಲ ಹಿರಿಯರನ್ನು ಸ್ಮರಿಸುತ್ತಾ ನೂತನ ಕಟ್ಟಡದ ಶಿಲಾನ್ಯಾಸವು ಜರುಗುವುದರಲ್ಲಿ ಉತ್ತಮ ರೀತಿಯಾಗಿ ಬಗಂಬಿಲ ಎಲ್ಲ ನಾಗರಿಕರು ಹಾಗೂ ಪರವೂರಿನ ದಾನಿಗಳ ಸಹಕಾರದಿಂದ ಕಟ್ಟಡ ಪ್ರಜ್ವಲಿಸಿ ಎಂದು ತಿಳಿಸುತ್ತಾ ಈ ಪ್ರಾಸ್ತಾವಿಕ ಮಾತುಗಳನ್ನು ಹೇಳಲು ಅನುವು ಮಾಡಿಕೊಟ್ಟಂತಹ ನಮ್ಮ ನಾಗರಿಕ ಸೇವಾ ಸಮಿತಿ ಹಾಗೂ ವೇದಿಕೆಯಲ್ಲಿ ಎಲ್ಲ ಮುಖ್ಯ ಅತಿಥಿಗಳಿಗೂ ವಂದಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ಹಿತವಚನಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಶೋಕದಾಗಿ ಈ ಒಂದು ಸಮಿತಿಯ ಹಾಗೂ ಹೋಗುಗಳನ್ನು ಪ್ರಾಸ್ತಾವಿಕದ ಮೂಲಕ
ಬೇಜಾರಾಯ್ತು. ನಾನು ಆ್ಯಕ್ಚುಲಿ ಅವ್ರನ್ನ ನೋಡಲಿಕ್ಕೆ ಅಂತ ಬಂದಿದೆ, ಯಾಕೆಂದರೆ 30 ವರ್ಷದ ಸಂಬಂಧ ಆಯ್ತಪ್ಪ ಒಟ್ಟಿಗೆ. ಮೊನ್ನೆ ನನಗೆ ಫೋನ್ ಯಾಕೆ ಮಾಡಿದೆ ಅಂದರೆ, ಮೊನ್ನೆ ಈ ಫಸ್ಟ್ ಸ್ಟೂಡೆಂಟ್ ಇಲ್ಲಿ ಸುಭಾಷ್ ಕರಿ ಅಂತ ಅವರು ತೀರೋದ್ರು. ಅವರಿಗೆ ಶರೀರ ಸರಿಯಾಗಲಿಲ್ಲ, ಅವರು ತೀರೋದ್ರು. ಅದು ವಿಷಯ ಹೇಳಲಿಕ್ಕೆ ನಾನು ಆಯ್ತು ಮೊನ್ನೆ ಮಾತಾಡಿದೆ. ಸೊ ಇದು ಈ ಸಂಬಂಧ, ಈ ಬಗಂಬಿಲಾಗೆ ನನಗೆ 30 ವರ್ಷದ ಇದು ಸಂಬಂಧ ಇದೆ. ನಾನು ವಿದ್ಯಾರ್ಥಿಯಿಂದ ತುಂಬ ಕೆಲಸ ಆಗಿದೆ ಇಲ್ಲಿ. ಈಗ ಪುಷ್ಪಕುಮಾರ್ ಹೇಳಿದರು, ಯುನೆಸ್ಕೋ ಮೂಲಕ, ಅದು ಸ್ಟೂಡೆಂಟ್ ಮೂಲಕ ನನಗೆ ಸಹ ಸಂಬಂಧ ಇತ್ತು. ಪ್ಯಾಟರ್ಸನ್ ಸ್ಟೂಡೆಂಟ್, ಸುಭಾಷ್ ಸ್ಟೂಡೆಂಟ್, ಒಂದು ಫಾದರ್ ಲಾರೆನ್ಸ್ ಯುನೆಸ್ಕೋ ಕ್ಲಬ್ ಅಂತ ಇದ್ರು ವಲೆನ್ಸದಲ್ಲಿ, ಎಲೋಷಿಯಸ್ ಕಾಲೇಜ್ ಫಾದರ್. ಅವರು ಒಂದು 50,000 ಕೊಟ್ಟು ಇಲ್ಲಿ ಕಟ್ಟಡಕ್ಕೆ ಶುರು ಮಾಡಲಿಕ್ಕೆ ಒಂದು ಕಾರಣ. ಆವಾಗ ಏನು ಇರಲಿಲ್ಲ, ಇಲ್ಲಿ ಬರುವಾಗ ಬರೀ ರೋಡ್ ಸಹ ಇರಲಿಲ್ಲ. ನಾನು ಆವಾಗ ಸ್ಕೂಟರಲ್ಲಿ ಬೈಕಲ್ಲಿ ಬರ್ತಾಯಿತ್ತು, ಇಲ್ಲದೆ ಬಸ್ಸಲ್ಲಿ. ಈಗ ನೋಡುವಾಗ ನನಗೆ ದಾರಿ ಸಿಕ್ಕೋದಿಲ್ಲ. ದೊಡ್ಡ ಫ್ಲ್ಯಾಟ್ ಆಗಿದೆ, ಮತ್ತು ಅಲ್ಲಿ ಕೇಳಲಿಕ್ಕೆ ಬೇಕಿದೆ, ಈ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕಂದ್ರೆ ಯಾರು ದಾರಿಯಲ್ಲಿ ಸಿಕ್ಕಿದ್ರು. ಇಂಥದ್ದು ಬೆಳವಣಿಗೆ ಆಗಿದೆ. ಅದಕ್ಕೆ ಕೆಲವೊಮ್ಮೆ ಸ್ಟೂಡೆಂಟ್ಸ್ ಹೇಳ್ತಾರೆ ನನ್ನ ಹತ್ರ, ಸರ್ ದೇರ್ ಇಸ್ ನೋ ವರ್ಕ್ ಇಯರ್. ವರ್ಕ್ ಅಂದರೆ ಬೆಳವಣಿಗೆ ಆಗಿದೆ. ಮತ್ತು ನಾನು ಹೇಳೋದು ಸ್ಟೂಡೆಂಟ್ಸಿಗೆ, ನೀವು ಹೋಗಿ, ಯಾಕೆಂದರೆ ನಮ್ಮ ಸಂಬಂಧ ಇದೆ, ನಾನು ಬಿಡಲಿಕ್ಕೆ ಇಷ್ಟ ಇಲ್ಲ. ಬೇರೆ ಒಂದು ಕಾರ್ಯಕ್ರಮ ಮಾಡಿ, ಬಗಂಬಿಲಕ್ಕೆ ಶಾಲೆಗೆ ಕಾರ್ಯಕ್ರಮ ಮಾಡ್ಬೋದು, ಅಂಗನವಾಡಿಗೆ ಕಾರ್ಯಕ್ರಮ ಮಾಡ್ಬೋದು, ಹಲವಾರು ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಬೋದು. ಅದೇ ರೀತಿಯಲ್ಲಿ ಸ್ಟೂಡೆಂಟ್ಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಇಲ್ಲಿ ಬರ್ತಾ ಇದ್ದಾರೆ. ಪುಷ್ಪಕುಮಾರಿ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಇವರಿಗೆಲ್ಲ. ಇನ್ನೊಂದು ಸಂಸ್ಥೆ ಕಾರ್ಪೊರೇಷನ್ ಬ್ಯಾಂಕ್, ಅಲ್ಲಿ ರೇಮಂಡ್ ಡಿಸೋಜ ಗೊತ್ತಿರ್ಬೋದು. ಕಾರ್ಪೊರೇಷನ್ ಬ್ಯಾಂಕಲ್ಲಿ ಸ್ವಾಸ್ಥ್ಯ ಅಂತ ಇದೆ, ಸಮಾಜ ಸೇವೆ ಮಾಡಲಿಕ್ಕೆ. ಅದು ಆಫೀಸರ್ಸ್ ಅವರ ಹಣ ಹಾಕಿ ಸಮಾಜ ಸೇವೆ ಮಾಡಲಿಕ್ಕೆ. ಅವರು ಸಹ ಈ ಅಂಗನವಾಡಿಗೆ ಯಾವ ರೀತಿಯಲ್ಲಿ ಲೈಟಿಂಗ್ ಎಲ್ಲ ಕೊಟ್ಟಿದ್ದರು ಸ್ಟೂಡೆಂಟ್ಸ್ ಒಳಗೆ ನಾನು ಕನೆಕ್ಷನ್ ಮಾಡಿ. ಸೊ ಹಲವಾರು ರೀತಿಯಲ್ಲಿ ಬೆಳವಣಿಗೆ ಆಗಿದೆ, ಈ ಒಂದು ನಗರ ಆಗಿದೆ. ಆ್ಯಂಡ್ ಅಷ್ಟು ಮಾಡಲಿಕ್ಕೆ ಎಲ್ಲರದ್ದು ಸಹಕಾರ ಉಂಟು. ಅದಕ್ಕೆ ನಾನು ಸ್ಟೂಡೆಂಟ್ಸ್ ಯಾವುದರಲ್ಲಿ ಕಂಪ್ಲೇಂಟ್ ಇಲ್ಲ, ಯಾಕೆಂದರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಈಗ ನನ್ನ ಇಷ್ಟ ಏನಂದರೆ, ಅದು ಮುಂದೆ ಒಂದು ಹೋಗಲಿ. ನನಗೆ ಇನ್ನು 2 ವರ್ಷ ಇದೆ ರಿಟೈರ್ ಆಗಲಿಕ್ಕೆ. ನನ್ನ ಸಂಬಂಧ ಕಂಟಿನ್ಯೂ ಆಗ್ತದೆ ಇಲ್ಲಿ. ಸೊ ಇದು ಹೊಸ ಬಿಲ್ಡಿಂಗ್, ಒಂದು ಕಟ್ಟಡ ಹಾಕಲಿಕ್ಕೆ ಅಂಗನವಾಡಿ ಬೇಗ ಮುಗಿಸಿ, ನನ್ನ ಮನೆ ಸಹ ಕಟ್ಟಿದೆ ಮೊನ್ನೆ ನಾನು, ಅದಕ್ಕೆ 6 ವರ್ಷ ಆಯಿತು. ಇದು ಅಷ್ಟು ಅಂದರೆ ಹಣದ್ದು ಪ್ರಾಬ್ಲಮ್ ಇತ್ತು. ಈಗ ಇದು ಅಷ್ಟು ವರ್ಷ ಆಗಲಿಕ್ಕಿಲ್ಲ, ಬೇಗ ಮುಗಿಸಿ ಎಲ್ಲರಿಗೆ ಅದರದ್ದು ಉಪಯೋಗ ಆಗಲಿ ಅಂತ ಇದು ನನ್ನ ಪ್ರಾರ್ಥನೆ. ಮೂಲು ನಾಗರಿಕ ಸೇವಾ ಸಮಿತಿದ ಅಧ್ಯಕ್ಷರು ತೂನಾಗ ನಮಗೆ ಭಾರಿ ಖುಷಿ ಆಗುಂಡು ಬಂದಂದ ಅಕ್ಲ ಹಿರಿಯರು ಈ ಒಂದು ಫೌಂಡೇಶನ್ ಎಂಚಿನ ಪಾಡ್ದಿತ್ತೀರ ಆಯ್ತ ನೆನಪಾದ ಈ ನಾಗರಿಕ ಸೇವಾ ಸಮಿತಿ ಇನಿ ಆ ಹಿರಿಯಕಲ್ನ ಜೋಕ್ಲೇನು ಈ ಸಂಸ್ಥೆಗೆ ಕೂಡ ದುಂಬಾದ ನಡಪಾರೆ ಮಾಡೋದು ಈ ಗಂಭೀರಡೆ ಈ ನಾಗರಿಕ ಸೇವಾ ಸಮಿತಿ ಪಂಪುನ ಒಂದು ಪುದರಿಗೆ ಒಂದು ಎಡ್ಡೆ ಒಂಜಿ ಒಂಜಿ ಎಂಚಿನ ಪಂಪೇರು ಬಂದಿಂದ ಅಡಿಪಾಯ ಪುಷ್ಪಕುಮಾರಿ ಬಂದಿರ ಅಡಿಪಾಯ ಅದು ಸರಿಯಾದೇ ಉಂಟು. ದಯಬಂದ ರೀತೇಶ್ ದಯಬಂದ ಈ ಕಟ್ಟಡದ ಬಗ್ಗೆ ನಮ್ಮ ಅತಿಥಿ ಮಕ್ಕಳಿಗೆ ದಾಳ ಪೋಡಿಗೆ ದಯಬಂದ ಈ ಊರೊಂಜಿ ನಾನು ಏಪಲ ಪನೇರೆ ಉಂಟು ಒಳ್ಳೆ ಒಂಜಿ ಕಟ್ಟಡ ಮಲ್ಪುಂದ ಕಟ್ಟಡಕ್ಕೆ ಮುಲ್ಪ ಪುದೇದ ಜನ ಬರೆಯರೆ ಹೆಜ್ಜಿ ಮೇಸ್ತ್ರಿ ಪೋಣ ಮೇಸ್ತ್ರಿ ಕಲ್ಲು ಕಟ್ಟುವೆ ಉಳ್ಳಿ ಕರ್ಬಾಯ ಉಳ್ಳಿ ಮರತ ಮೇಸ್ತ್ರಿ ಉಳ್ಳಿ ಸಾರಣದ ಮೇಸ್ತ್ರಿ ಉಳ್ಳಿ ಗುಯಲ್ ಮಲ್ಪುಣ ಗುಯಲ್ದ ಮೇಸ್ತ್ರಿ ಪೂರ ಉಳ್ಳಿ ದಯಬಂದ ಈ ಊರೋಡು ಇತ್ತು ಈ ಬೆಳವಣಿಗೆ ಭಾರಿ ಒಂಜಿ ಎಡ್ಡೆ ಕಾರಣ ಬಂದಂತ ಮೂಲು ಏರ್ಲ ತಾನು ಮಲ್ಲ ಈತನೇಟ ಮೂಲ ಪಂಚಿನಾಗ್ಲಿಜ್ಜಿ ದಯಬಂದ ಯಾರು ಈ ವೇದಿಕೆ ತೂದು ಇಲ್ಲಿ ಪಂಡ್ಕೊಂಡ ಎತ್ತೋ ವರ್ಷದ నుంచి ಈ ವೇದಿಕೆ ಮುಲ್ಪ ಯಾವ ವೇದಿಕೆಗಳು ಇತ್ತು ಅಂದಂಡ ಈ ನಮ್ಮ ಈ ಚಾರ್ ದುಂಬುದಲ ಏತು ಪಾಡೋಣ ಆ ಚಾರ್ ಫುಲ್ಲಾದೇ ಇತ್ತು ದಯಬಂದಂಡ ಇಲ್ಲಿ ನನವ ಬರ್ಪೇರಿತ್ತು ದಯಬಂದ ಇತ್ತು ಕೆಲದಾಗಲ ಇಲ್ಲ ಕೆಲದಾಗಲ ಅಡಿಗೆದ ಕಾರ್ಯಕ್ರಮ ಆದಿಪ್ಪು ಕೂರಿ ಬೈಯರೇಪು ಆತನ ಮೀನು ಮುಂಚೆ ಮಾತ ಇಪ್ಪುಂಟು ಆನಲ ಇತ್ತು ಬರೋಂದು ಇಪ್ಪೇರು ದಯಬಂಡ ಕಾರ್ಯಕ್ರಮ ಮೂಲ ಏಪಲ ಸ್ವಚ್ಛವಾದ ಬಾರಿ ಪುರ್ಲಾಪನು ದಯಬಂದಂಡ ಅಂಚ ಈ ಇಲಿತ ಈ ಕಟ್ಟಡ ಬಾರಿ ಪುರ್ಲಾಪನು ದಯಬಂದಂಡ ಆಯ್ನಾತ ಬೇಗ ಮುಂಚೆ ಮುಳುಗು ಒಳ್ಳೆ ಕಾರ್ಯಕ್ರಮ ಆಪುಂದಂಡ 1 ವರ್ಷದ ಉಲಾಯೇ ಪೂರ್ತಿ ಆಪುಂದ ಲೆಕ್ಕ ಮುಲ್ಪ ದಯಬಂದ 1 ವರ್ಷದ ಬೊರ್ಚಿ ಮೂಲು ದಯಬಂದ ಇನ್ನೇ ಐತೆ ಸ್ವಲ್ಪ ರೆಡಿ ಆದ ಉಳ್ಳೇರು ಕೂಡ ಕೊಟ್ಟು ವಿಕಾಸ ಇತ್ತನೆ ಮತ್ತದು ಉಂಡು ನನ್ನ ಮಧ್ಯಾಹ್ನ ಐತೆ ಈ ಸಭಾಕರಣ ಒಬ್ಬ ಬಹುಶಃ ಸೀರೆಲ್ಲ ಎಂಜಿನ ಪೂರ ಚಾ ಕಾಫಿ ಪೂರ ಮೂಲೆ ಮಾಡ್ತೀನಿ ಮತ್ತೆ ವಿದ್ಯಾರ್ಥಿ ಗಣೇಶರತ್ತ ಗಣೇಶರೇ
ತೊಲೆ ನೆಕ್ಕೆ ಒಂಜಿ ಕಾರಣಂಚ ಬಂಡ ಮುಲ್ಪನೆ ಮಲ್ತದ್ದು ಮುಲ್ಪನೆ ಮಾತ ಮಲ್ತು ಕೊರ್ಪಂಚಿನ ವ್ಯವಸ್ಥೆ ಮಲ್ತೇರು ಅಂಚೆ ಅದೀಪಿನಾಗ ಈ ಕಟ್ಟಡ ಆಯ್ನಾತ್ ಬೇಗ ಬಾರಿ ಪೊರ್ಲುಡು ಆಪುಡು ಅನ್ಪ ಒಂಜಿ ಉದಾಹರಣೆ ಈ ಜನಕ್ಕೆ ಗೊತ್ತಾಪನ ನೆಂಜ ಬಂಡ ನೆಕ್ಕೊಂಜಿ ದುಮ್ಮದ ಅಡಿಪಾಯ ಪಂಚ ಪಾಂಡವ ರೀತಿ ಲೆಕ್ಕ 5 ಜನ ಹಿರಿಯಕಲು ಇತ್ತೇರು ಮಾತನ ಪುದಾರು ಗೊತ್ತುಂಡೆಂಕ್ಲೆ ಒಂದೊಂದು ಒಂಜಿ ಕೃಷ್ಣಪ್ಪನ ಏಮಂದ್ರೆ ಅಥವಾ ಒಂಜಿ ಐತ ಪೂಜಾರಿ ಇಸ್ಮಾಯಿಲಕ್ಕ ಬೊಕ್ಕ ನೋಣಯನ್ನೇ ಆರ್ನ ಅಂಚ 5 ಜನ ಹಾಕ್ಲು ಏಪಲ್ಲ ಒಂಜಿ ಮುಂಡು ತೂತೊಂದು ಪ್ರತಿ ಇಲ್ಲಡೆ ಬತ್ತು ಇಂಚಿನ ಕಾರ್ಯಕ್ರಮ ಉಂಡು ನಿಕ್ಲು ಬಲೆ ಅಪಗದಲ ಇಂಚಿನ ಕಾಕಜಿಜ್ಜಿ ಇತ್ತನ ಹೆಜ್ಜಿ ಮಾತಾಕ್ಲ ಬಾಯದ ಪಾತಿರಗು ಬರುವಿತ್ತು ಬೊಕ ನೆಟ್ಟೆ ಕುಡೊಂಜಿನ ಪುದಾರ ಬಾರದಿರುವಂಡ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಬಿ ಪುಷ್ಪಾ ಕುಮಾರಿ ಏರಾಣಲ್ಲಿ ಬಂದ್ಪೇರ ಅವರು ನಿವೃತ್ತಿ ಆತುರ್ಲೇರುವಂಡದು ಹೆಂಗೆ ಗೊತ್ತಿಜ್ಜಿ ಪ್ರತಿ ಸರ್ತಿಲ ಆರು ನಿವೃತ್ತಿ ಆಗಿಲಾಗ ಹೆಂಗೆ ಗೊತ್ತಾಗ ಯಾನಕ್ಕೆ ನಿತ್ಯ ಹೋಗಲ್ಲ ಟೀಚರ್ ನಿವೃತ್ತಿ ಆದ ಇಜ್ಜಾರ ದಯವುಂಡ ಇತ್ತೆಲ್ಲ ಒಳ್ಳೆ ಕಾರ್ಯಕ್ರಮ ಆಪುನಲ್ಲ ಆರು ಪುರ್ನೂರು ಈ ನಿನ್ನೆ ನಿವೃತ್ತಿ ಆದಿತ್ಯ ಇಜ್ಜರು ಆರು ನನ್ನಲ್ಲ ಈ ಕಾರ್ಯಕ್ರಮ ಪ್ರತಿಯೊಂದಿಡ್ಲ ಇಪ್ಪೇರು ಅಂಚ ಮಕ್ಕಳ ಮಾತ ಸಹಕಾರಡು ಬಾರಿ ಪೊರ್ಲುಡು ಈ ಕಾರ್ಯಕ್ರಮ ಅಂಡ ಪೊರ್ಲುಡು ಆವಡು ನಂಡಲ ಒಂದು ಧನ ಸಹಾಯ ಬಾಡಿಗೆ ರೀತೇಶಿಗೆ ಒಂದು ಏತು ಉದ್ದ ಉಂಡು ಈಗ ಮನೆ 52 ಫೀಟ್ 25 ಫೀಟ್ ಉದ್ದಾಗಿಲ್ಲ ಬಂದೇರು ಬಹುಶಃ 1,2,000 ಆಯ್ತು ಸ್ಕ್ವೇರ್ ಫೀಟ್ ಎಂಜ ಕಟ್ಟಡ ಅಂತ ಕಾಸ್ತ ಬಗ್ಗೆ ಒಂಚೂರು ಒಂದು 25 ಲಕ್ಷ ರೂಪಾಯಿ ಬೋರ್ಡ್ ಬಂದಿರು ಅದೇ ಅವಳ ಬಂದೇರು ಮಾತ್ರ ಸಾಮಾನು ಬತ್ತ ನಾನು ಬೇಗ ಮಲ್ತು ಕೊಡ್ತೇವೆ ಅನ್ನೋದು ಬಹುಶಃ ಮುಲ್ಪ ಇನಿ ಶಿಲಾನ್ಯಾಸ ಮಲ್ತಿನಾರು ನಮಕ್ ಮಲ್ಲ ಒಂಜಿ ದೇನಿಗೇನು ಮಾತಾಗೋಡು ಪಂಡದು ಕೊರ್ಪುನತ್ತಾರೆ ಆರು ರೆಡಿಯಾದ ಇಪ್ಪು ಇರುತ್ತೆ ಬಂದ ಅಣ್ಣನ ಕೂಡ ನಿಕ್ ಒಂಜಿ ಗೆಡಿಗೆ ಬೆಲೆ ಇಲ್ಲದು ನಾನು ಇಂಚಿನ ಅನ್ಬೇಕು ಬಿದೆ 5 ಮಣಿಗಳು ಬರ್ತದೆ ಅವರ ಪೋಲಿ ಅಂಚೆ ಬಂದ್ಪಂಚಿನ ಮಲ್ಲ ಜನ ನಮ್ಮ ಪ್ರವೀಣ್ ಸ್ವಾಮಿಯವರು ಅಂಚೆನೆ ಇಲ್ಲಿತ್ತೆ ಮಲ್ಲ ಗಣ್ಯಾತಿ ಗಣ್ಯರು ನಮ್ಮ ವೇದಿಕೆ ಉಳ್ಳೇರು ಇತ್ತೆ ದೀಪ ಬೆಳಗಿನಾರು ಆರ್ನಲ ಬಾರಿ ಒಂಜಿ ಇತ್ತು ದೀಪ ಬೆಳಗನಗ 6 ಒಂಜಿ ರೀತಿಡು ಈ ಕಟ್ಟಡ ಎಂಚ ಮಲ್ಪೋಡಿ ಬರ್ಪುನ ದೀಪ ಬೆಳಗನಗ ಇತ್ತ ಒಂಜಿ ನೆಟ್ಟು ಗೊತ್ತಾಗ್ತದೆ ಬಂದ ನಂಗೆ ಅಗತ್ಯ ಇತ್ತು ಅಂಚಿನ ಸಹಾಯನ ಅರ್ಲ ಮಲ್ಪೇರು ಅಂಚಿನ ವೇದಿಕೆ ರೀತಿ ಬಂದೇರು ಭಾಷಣ ಫಸ್ಟ್ ಮಾಸ್ಟರ್ ಬಂದೇರು ಇತ್ತು 31 ವರ್ಷ ಇನ್ನಲ್ಲೇ ಕೂಡ 31 ವರ್ಷ ಈ ಬಿಲ್ಡಿಂಗ್ ಆಯ್ನ ತಾನ ಅಯ್ಯ ದುಂಬೆ 31 ವರ್ಷ ದುಂಬೆ ಆ ರೋಷನಿ 30 ಬರೋದಿತ್ತು ಹೆಂಗೆ ಗೊತ್ತಿದ್ದಾನೆ ಓವೇ ಕಾರ್ಯಕ್ರಮ ಇಪ್ಪನಾಗ ಓಲೆ ಇಪ್ಪಾಡು ನಮ್ಮ ಅಂಗನವಾಡಿ ನತ್ತು ಇದು ನಮ್ಮ ಈ ಬಗಂಬಿಲ ಓಲೆ ಅನ್ನಲ್ಲ ರೋಷನಿ ನೀಲ ಪುದಾರ ಬಂದ ನಮ್ಮ ಕಾರ್ಯಕ್ರಮ ಆಪುಜಿ ಯಾಪಂಡೆ ಈ ಜಯಪಾಲ ದಾದ ನಾವು ಸಹಕಾರ ಮಾತೆಲ್ಲ ಗೊತ್ತಿಜ್ಜಿ ಇತ್ತಿನ ಜನಗಳಿಗೆ ಗೊತ್ತಿಜ್ಜಿ ಬಂದ ಪದವಿ ಪಾರ್ನಿಕುಲು ಅಂಡ ಎಡ್ಡೆ ರೀತಿಯಲ್ಲಿ ಮಾತೆಲ್ಲ ಸಹಕಾರ ಬಕ್ಕ ನಮ್ಮ ಒಂದು ಎಮ್ಮೆದ ಪುತ್ರನ ಉಳ್ಳೇರ್ಬಾರ ಹೇಮಂತ್ ಡಿಸೋಜ ಆರೆ ಇತ್ತತ್ತು ಏನು ಸುಮಾರು ವರ್ಷ ಏನು ತೊಗೊಂಡಿಲ್ಲ ಒಂದು ಸತಿ ಒಂದು ಪಿಕ್ಚರ್ ತೋಡು ಬಂದೇ ಹೋಗ್ತೀನಲ್ಲ ಉಂಟು ಏನು ಬೇರೆ ಪಿಕ್ಚರ್ ತೂಗಿನಲ್ಲ 6 ತೋಡಂದೇ ಹೋಗ್ತೀನಿ ಅಂಚಿನ ಮಲ್ಲ ದೇವಿ ಅಂಚಿನ ಮಸ್ತ್ ಜನ ಉಳ್ಳೇರು ಈ ಕಾರ್ಯಕ್ರಮ ಬಾರಿ ಪುರ್ಲಾಪುಂಡು ಅಂಚೆನೆ ದೇವರ ಸಹಾಯ ಮುಲ್ಪುಂಡು ಅಂಚೆನೆ ನಮ್ಮ ಈ ಬಗಂಬಿಲಡ ಕುಡಂಜಿ ಅಂಚಿನ ಬಂದ ಪ್ರತಿ ಇಲ್ಲದ ಕುಲ್ಲ ನಿಕ್ಕೆ ಕೈ ಜೋಡಿಸ ಬಂದ ಈತನೇಟ ಕೈ ಜೋಡಿಸಂದ್ರೆ ನನಗೆ ಪ್ರತಿ ಇಲ್ಲಡೆ ಪೋನಾಗಲ್ಲ ಹೆಂಗೆ ಮಸ್ತ್ ತುಯ್ಯ ಸತ್ಯನಾರಾಯಣ ಮಂದಿರ ಆದೀಪು ಅತ್ತಿನ ಮಹಾದೇವಿ ಮಂದಿರ ಆದೀಪು ಅತ್ತಿನ ಬೇತೆ ರೀತಿದ ಪಂಡಿಲೇಖನೆ ಮುಲ್ಪ ರೋಡ್ನ ವಿಷಯ ಆದೀಪು ದುಂಬು ಎನ್ಕೆ ಗೊತ್ತುಂಡು ಯಾನು 7 ಸರ್ತಿ ಬೈಕ್ ಬೆರೆದೊಂದು ಐದಂದು ಎಂಕೆ ಗೊತ್ತುಂಟು ಪಲ್ಟಿ ಆಯ್ತೀನಿ ಬೊಡೆದಿಲ್ಲ ಐದಕ್ಕನ್ನು ಬೊಡೆದಿ ಕುಳ್ಳುನೇ ಹೆಜ್ಜಿ ಇತ್ತು ಬಡ್ಚಿ ಮಾಡೈತೆ ಒರ್ಚಿ ಒಂದು ರೇವಂಡ ಯಾನು ಒಂಜಿ ಗೊಡ್ಡ ಆಲೊಂಜಿ ಗೊಡ್ಡ ಅಲ್ಪ ಬನ್ನಾಗ ರೋಡ್ ಇಜ್ಜಾನ ಇದಕ್ಕೆ ರೋಡ್ ಮಾತ ಅವನು ಬತ್ತಂಡು ನೀರದ ಕೊಡಪುನಗೆಲ್ಲ ಇಂಚಿಂಚಿ ಒರಿಯನ ದುಂಬು ಒರಿ ಪೂರ ಇತ್ತು ನಿತ್ಯ ಮಾತ ಹೂಲ ಅಜ್ಜಿ ಪೂರ ನಾಗರಿಕ ಸಂಸ್ಥೆ ಬಾರಿ ಪೂರ್ಲ ಅದು ಒಂಜಿ ಆನಿದ ಒಂಜಿ ಅಡಿಪಾಯ ಬಾರಿ ಎಡ್ಡ ಆದಿತ್ತು ಅಂಚ ನಮ್ಮ ಪ್ರತಿ ಇಲ್ಲದಾಗುಲ ನೆಕ್ಕದಲ್ಲ ಮಲ್ಲ ದುಡ್ಡು ಬಾಡೋರು ಪಡ್ಬೋದು ಬಂಡ ಹೊರ ಇಲ್ಲಡೆ ನಮ್ಮ ಮುಲ್ಪ ನಾಗಸಮಿತಿಗೆ ಬತ್ತಂಡ ಒಂಜಿ 10 ಗೋಣಿ ಸಿಮೆಂಟ ಅತನ ಒಂಜಿ ರೋಡ್ ಪೊಯ್ಯನ ಅತನ ಸಾಧೈತಿನ ಒಂಜಿ 4 ಜನ ಸೇರಿದು ಒಂಜಿ ರೋಡ್ ಕಲ್ಲ ಒಂಜೇ ಇಲ್ಲದಾಗಲೇ ಕೊರಿಯರ ಇದ್ದಿಂದಲ್ಲ 4 ಜನ ಸೇರಿ ಒಂಜಿ ರೋಡ್ ಕಲ್ಲು ಕೊರಂಡಿ ಅದೇ ಅಂಚ ಆ ರೀತಿ ಮಲ್ತಂಡ ಒಂದೊಂಜಿ
ಎಣ್ಣೆ ಕೂಡ ಆದಿ ತಿಂಗಳು ಯಾವನೇಕು ದೇವಣ್ಣಂಡ ಅಂದ್ರೆ ತಿನ್ನಾಡತ್ತ ಹೇರು ವಿಕೃಸಿನ ತಿನ್ನಾಡತ್ತ ಸರಿ ಒಂಜಿ ಆದಿ ತಿಂಗಳು ಆವಾಡ ಬಂದದ್ದು ದೇವರಡ ನಮ್ಮ ನಮ್ಮಿನಂಚಿನ ಆ ಸತ್ಯನಾರಾಯಣ ದೇವಿಯರು ಅಂಚನೆ ಮಹಾದೇವಿಯ ಪೇಡ ಪ್ರಾರ್ಥನೆ ಮಾಡ್ತಂದು ನಾಗದೇವರ ಅಂಚನೆ ನಮ್ಮಿನಂಚಿನ ನಾಗದೇವರ ಮಾತ್ರ ಪ್ರಾರ್ಥನೆ ಮಾಡ್ತಂದು ಈ ಕಾರ್ಯಕ್ರಮ ಇಂಚ ಯಶಸ್ವಿ ಅಂಚನೆ ಈ ಕಟ್ಟಡ ಬಾರಿ ಪೊರ್ನೂರು ಆವಾಡ ಬಂದದ್ದು ಆ ದೇವರ ಪ್ರಾರ್ಥನೆ ಮಾಡ್ತಂದು ಇನಿ ಈ ಬಾಗಡು ನಮ್ಮ ಐತಪ್ಪ ಪೂಜಾರಿ ದಿವಂಗತ ಇನಿ ಈ ವೇದಿಕೆಯಲ್ಲಿ ಇಪ್ಪರು ಬಂದ ಮಾತನ್ನ ಒಂಜಿ ಆಸೆ ಇತ್ತದು ಆದ್ರೆ ಒಳ್ಳೆ ಒಂಜಿ ರೀತಿಯಲ್ಲಿ ಈ ಕಟ್ಟಡ ಆವಡನ್ನದು ಆರ ಒಂಜಿ ಆಸೆ ನಿರಾಸೆ ಆವಂದೆ ಎಡ್ಡೆ ರೀತಿಯಲ್ಲಿ ಆವಾಡು ಆರನ್ನ ಕುಣರ ನೆನಪು ಮಲ್ತಂದು ಅಂಚೆನೆ ಈ 5 ಜನ ದುಂಬದ ನಾಗರಿಕ ಮಾತ್ರ ನೆನಪು ಮಲ್ತಂದು ಈ ಕಟ್ಟಡ ಬಾರಿ ಪೂರ್ಣೂರು ಆವಾಡು ಮಾತೆರ್ಲ ನೆಕ್ಕ ಕೈ ಸೇರಾಡು ಬಂದ ಭಗವಂತ ನೆಕ್ಕ ಮಾತ ಐಕೆ ಬೋಳೈನ ದುಡ್ಡು ಆಯುಷ್ಯ ಆರೋಗ್ಯ ಕೊಡ ಬಂದ ದೇವರ ಪ್ರಾರ್ಥನೆ ಮಾಡ್ತಂದು ಇನಿ ಈ ಕಾರ್ಯಕ್ರಮ ಎತ್ತದು 2 ಪಾತ್ರ ಅವಕಾಶ ಬರೋ ಹಿಂಗೆ ಮಾತ್ರ ವಂದನೆ ಮಾಡ್ತಂದು ನಿನ್ನ ಪಾತ್ರ ಒಂದು ಜೈ ಸುಮಾರು 31 ವರ್ಷಕ್ಕೆ ಮುಂಚೆ ಈ ಸಂಸ್ಥೆ ಪ್ರಾರಂಭವಾಗಿತ್ತು. ಊರಿನ ಗಣ್ಯರು ಅನೇಕರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಇವತ್ತು ಕೆಲವರು ಇದ್ದಾರೆ, ಕೆಲವರು ದೇವದಿನರಾಗಿದ್ದಾರೆ. ಅವರನ್ನು ನೆನೆಸ್ತಾ ಇವತ್ತು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಬಹಳ ಸಂತೋಷ. ಯಾಕಂದರೆ ಒಂದು ನಾಗರಿಕ ಸೇವಾ ಸಮಿತಿ ಅಂದರೆ ಅದನ್ನು ಸ್ಥಾಪನೆ ಮಾಡೋದು ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗೋದು ತುಂಬ ಕಷ್ಟದ ಕೆಲಸ. ನಾನು ಅನೇಕ ಕಡೆ ನೋಡ್ತಾ ಇದ್ದೇನೆ. 1 ವರ್ಷ 2 ವರ್ಷ ಒಂದು ಸಂಸ್ಥೆ ನಡೀತದೆ, ಆಮೇಲೆ ಅದು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಅನೇಕ ಕಷ್ಟಗಳು ಇರ್ತದೆ. ಆದರೆ ಇಲ್ಲಿ ಬಹಳ ಸಂತೋಷ ಅನಿಸ್ತದೆ. ಯಾಕಂದರೆ ತುಂಬ ವರ್ಷಗಳಿಂದ ಈ ಸಂಸ್ಥೆಯು ನಡೀತಾ ಬರ್ತಾ ಇದೆ. ಹಾಗೆಯೇ ಊರಿನ ಎಲ್ಲ ನಾಗರಿಕರಿಗೆ ಅವರಿಗೆ ಬೇಕಾಗುವಂಥ ಸವಲತ್ತುಗಳನ್ನು ಒದಗಿಸಿಕೊಡುವಲ್ಲಿ ಈ ಸಂಸ್ಥೆಯು ಸಫಲವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಸಂತೋಷ ಪಡ್ತಾ ಇದ್ದೇನೆ. ನನಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟ ಆಗ್ತದೆ. ಯಾಕಂದರೆ ಅನೇಕ ವರ್ಷಗಳ ಮುಂಚೆ ಈ ಕಡೆಯಿಂದ ನಾವು ದೇರ್ಲಕಟ್ಟೆಯಿಂದ ಅಥವಾ ಮಂಗಳೂರಿಗೆ ಹೋಗುವಾಗ ನಾನು ಕೂಡ ಚಿಕ್ಕಂದಿನಲ್ಲಿ ಈ ಪರಿಸರದಲ್ಲಿ ಅಂದರೆ ಅಶೋಗಲಿಯಲ್ಲಿ ನಾನು ಬೆಳೆದವ. ನನ್ನ ತಾಯಿ ಮನೆ ಅಶೋಗಲಿಯಲ್ಲಿ. ನನಗೆ ಗೊತ್ತಿತ್ತು ಭಾಳ ಒಂದು ನಿರ್ಜನವಾದ ಪ್ರದೇಶ. ಆದರೆ ಇವತ್ತು ಇಲ್ಲಿ ನೋಡುವಾಗ ಭಾಳ ಸಂತೋಷವಾಗ್ತದೆ. ಯಾಕಂದರೆ ಬೇಕಾದ ಸವಲತ್ತುಗಳು ಇಲ್ಲಿ ಇವೆ. ಆದರೆ ಇದಕ್ಕೆ ಮುಖ್ಯ ಕಾರಣ ಈ ಸಮಿತಿ ಅಂತ ಹೇಳಲು ನಮಗೆ ಹೆಮ್ಮೆ ಅನಿಸ್ತಾ ಇದೆ. ನಿಜವಾಗಿಯೂ ಈ ಸಂಸ್ಥೆಗೆ ಮಾಡಿದ ಎಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ಹಾಗೆಯೇ ಇವತ್ತು ಶಿಲಾನ್ಯಾಸ ಮಾಡಿದ ಈ ಕಟ್ಟಡವು ಆದಷ್ಟು ಬೇಗ ನೆರವೇರಲಿ. ಈ ಸಂಸ್ಥೆಯಿಂದ ಇನ್ನು ಬರುವ ಜನರಿಗೆ ಪ್ರತ್ಯೇಕವಾಗಿ ನಾನು ಇಷ್ಟಪಡ್ತೇನೆ. ಮಕ್ಕಳಿಗೆ ಬಹಳ ಪ್ರಾಮುಖ್ಯವಾದದ್ದು ಅಂದರೆ ಅಂಗನವಾಡಿ. ಯಾಕಂದರೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ಮಾತ್ರ ನಡೆದರೆ ನಾವು ಇಂದಿನ ಸಮಾಜದಲ್ಲಿ ಬದುಕಲು ಸಾಧ್ಯ. ಆದ್ದರಿಂದ ಮಕ್ಕಳಿಗೆ ಪೋಷಕರು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಕೇವಲ ಪಾಠ ಮಾತ್ರ ಅಲ್ಲ, ಆಟೋಟಗಳಲ್ಲಿ ಕೂಡ ಅವರು ಮುಂದೆ ಬಂದು ನಮ್ಮ ದೇಶದ, ನಮ್ಮ ರಾಜ್ಯದ, ರಾಷ್ಟ್ರದ ಪ್ರತ್ಯೇಕವಾಗಿ ಈ ಸಂಸ್ಥೆಯ ಒಂದು ಸ್ಥಾನ ಹಾಗೂ ಗೌರವವನ್ನು ಎತ್ತಿ ಹಿಡಿಯಲು ಈ ಮಕ್ಕಳಿಗೆ ನೀವು ಪ್ರೋತ್ಸಾಹ ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳುತ್ತಾ ನನ್ನನ್ನು ಕರೆಯಿಸಿ ನನಗೆ ಈ ಸಂದರ್ಭ ಒದಗಿಸಿಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತೇನೆ. ರೇಮಂಡ್ ಡಿಸೋಜ ಇವರು ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರು 6 ಬಾರಿ ಕರ್ನಾಟಕ ಶ್ರೀ ಪ್ರಶಸ್ತಿ ಹಾಗೂ 8 ಬಾರಿ ಅಂತಾರಾಷ್ಟ್ರೀಯ ಭಾರತ ಶ್ರೀ ಪ್ರಶಸ್ತಿ ಮತ್ತು 1987ರಲ್ಲಿ ಏಷ್ಯಾದಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ 1990ರಲ್ಲಿ ಮಿಸ್ಟರ್ ವರ್ಲ್ಡ್ ಟೈಟಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಶ್ರೀ ದಸರಾ ಅವಾರ್ಡ್, ಏಕಲವ್ಯ ಅವಾರ್ಡ್ ಮತ್ತು
ಹಲವಾರು ಪ್ರಶಸ್ತಿಗಳನ್ನು ಸ್ವೀಕರಿಸಿ ನಮ್ಮ ರಾಜ್ಯದ ಹಾಗೂ ದೇಶದ ಕೀರ್ತಿ ಪತಾಕೆಯನ್ನು ಏರಿಸಿದಂಥ ಇವರು ನಮ್ಮೊಂದಿಗೆ ಇರುವುದು ಸಂತೋಷದ ವಿಚಾರ. ವಿಷಯ ಏನಂತ ಹೇಳಿದರೆ, ಅವರಿಗೆ ತುಳು ಬರೋದು ಕಮ್ಮಿ, ಆದರೂ ಕೂಡ ತುಳು ಚಲನಚಿತ್ರದಲ್ಲಿ ನಟಿಸಿ ಇನ್ನೂ ಕೂಡ ಯಶಸ್ಸು ಹೊಂದಿದ್ದಾರೆ. ಹಾಗೆ ಕನ್ನಡ ಚಲನಚಿತ್ರದಲ್ಲೂ ಕೂಡ ಅವರ ಒಂದು ದೇಹದ ಚಿತ್ರವನ್ನು ಇಡೀ ಊರಿಗೆ ಹಾಗೂ ದೇಶಕ್ಕೆ ತೋರಿಸಿದ್ದಾರೆ. ಇವರು ಪ್ರಸ್ತುತ ಈಗ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಉದ್ಯೋಗಿ ಕೂಡ ಆಗಿದ್ದಾರೆ. ಇವರಿಗೆ ನಮ್ಮ ನಾಗರಿಕ ಸೇವಾ ಸಮಿತಿಯ ನಾಗರಿಕರ ಪರವಾಗಿ ಸನ್ಮಾನ ಸಮಾರಂಭ ಈಗ ನಡೆಯುತ್ತದೆ. ಇವತ್ತು ಈ ಒಂದು ದೇಹದಾಢ್ಯ ಸ್ಪರ್ಧೆಯಲ್ಲಿ ನಮ್ಮ ಈ ಒಂದು ರಾಜ್ಯದ ಅದೇ ರೀತಿ ದೇಶದ ಕೀರ್ತಿ ಪತಾಕೆಯನ್ನು ಆರಿಸಿದಂಥ ಶ್ರೀಯುತ ರೈಮಂಡ್ ಡಿಸೋಜ ಇವರಿಗೆ ನಮ್ಮ ನಾಗರಿಕ ಸೇವಾ ಸಮಿತಿಯ ಹಾಗೂ ಬಗಂಬಿಲದ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದಂಥ ಸನ್ಮಾನ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ. ಸಮಾಜಮುಖಿ ಹಾಗೂ ಜನರ ಪ್ರೀತಿಗೆ ಪಾತ್ರರಾದ ಅಂಗನವಾಡಿ ಕಾರ್ಯಕರ್ತೆ 2014-15ನೇ ಸಾಲಿನಲ್ಲಿ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ಹಾಗೂ 31/1/2019 ನಿವೃತ್ತಿ ಹೊಂದಿದ ಬಗಂಬಿಲ ಅಂಗನವಾಡಿ ಕಾರ್ಯಕರ್ತೆ ತಮಗೆ ನಾಗರಿಕ ಸೇವಾ ಸಮಿತಿ ಬಗಂಬಿಲ ವತಿಯಿಂದ ಪ್ರೀತಿಯ ಗೌರವಪೂರ್ವಕವಾಗಿ ಸಮರ್ಪಿಸಲಾದ ಸನ್ಮಾನ ಪತ್ರ. ಅಭಿನಂದನೀಯರೇ, ದಿನಾಂಕ 14/4/1994 ಬಗಂಬಿಲ ನಾಗರಿಕ ಸೇವಾ ಸಮಿತಿಯ ಸಮುದಾಯ ಕಟ್ಟಡದಲ್ಲಿ ಆರಂಭಗೊಂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಗಳೂರು ಗ್ರಾಮಾಂತರ ಬಗಂಬಿಲ ಅಂಗನವಾಡಿ ಕಾರ್ಯಕರ್ತೆಯಾಗಿ ತನ್ನ ಕರ್ತವ್ಯಗಳನ್ನು ಆರಂಭಿಸಿ ತಾವು ಸುಮಾರು 24 ವರ್ಷಗಳಿಂದ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಇಲಾಖೆಯ ದಾಖಲಾತಿಗಳನ್ನು ಸಹಕರಿಸುತ್ತಾ ಮಕ್ಕಳ ತಾಯಂದಿರಿಗೆ ಮಾಹಿತಿ ಶಿಬಿರಗಳನ್ನು ಪೌಷ್ಟಿಕತೆಯ ಶಿಬಿರಗಳನ್ನು ನಡೆಸುತ್ತಾ ಬಂದಿರುವಿರಿ. ಮಹಿಳೆಯರಿಗೆ ಸ್ತ್ರೀಶಕ್ತಿ ಗುಂಪುಗಳು ಸ್ವಸಹಾಯ ಗುಂಪುಗಳನ್ನು ರಚಿಸಿರುತ್ತೀರಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಥಮವಾಗಿ ಬಗಂಬಿಲದಲ್ಲಿ ಪ್ರಾರಂಭಿಸಿದ ಸಮಾಜ ಸೇವಕಿಯಾಗಿರುತ್ತೀರಿ. ಮಹಿಳಾ ಮಂಡಲ ರಚನೆಯಿಂದ ಮಹಿಳೆಯರಿಗೆ ಉತ್ತಮ ರೀತಿಯ ತರಬೇತಿಗಳನ್ನು ಪಡೆದು ಪ್ರಮಾಣ ಪತ್ರವನ್ನು ನೀಡಿರುತ್ತೀರಿ. ಮಹಿಳೆಯರಲ್ಲಿ ಉಳಿತಾಯ ಮನೋಭಾವನೆಯನ್ನು ಜಾರಿ ಮಾಡುವುದರಲ್ಲಿ ಸಹಕರಿಸಿರುತ್ತೀರಿ. ಇಲಾಖೆಯ ಯೋಜನೆಗಳು ಭಾಗ್ಯಲಕ್ಷ್ಮಿ, ಮಾತೃವಂದನಾ, ಮಾತೃಶ್ರೀ, ಬಾಲಿಕಾ ಸಮೃದ್ಧಿ ಯೋಜನೆ, ನಮ್ಮ ಮಗಳು ನಮ್ಮ ಶಕ್ತಿ, ಸುಕನ್ಯಾ ಸಮೃದ್ಧಿ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವುದರಲ್ಲಿ ಶ್ರಮವಹಿಸುತ್ತಿದ್ದೀರಿ. ಅದರಂತೆಯೇ ಗ್ರಾಮ ಮಟ್ಟದಲ್ಲಿ ನಿರ್ಗತಿಕರಾದ ಮಹಿಳೆಯರಿಗೆ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಮಾಂಗಲ್ಯ ಭಾನು ಮನಸ್ವಿನಿ ಯೋಜನೆ, ಶೌಚಾಲಯವಿಲ್ಲದ ಕುಟುಂಬಕ್ಕೆ ಪಂಚಾಯತಿನಿಂದ ನೆರವು ನೀಡಿ ಶೌಚಾಲಯ ನಿರ್ಮಾಣಕ್ಕೆ ಸಹಕರಿಸಿರುತ್ತೀರಿ. ವಿದ್ಯುತ್ ಸಂಪರ್ಕವಿಲ್ಲದ ಕುಟುಂಬಕ್ಕೆ ಭಾಗ್ಯ ಜ್ಯೋತಿಯನ್ನು ನೀಡುವಲ್ಲಿ ಶ್ರಮವಹಿಸಿರುತ್ತೀರಿ. ಮಂಗಳೂರು ವಿಧಾನಸಭಾ ಕ್ಷೇತ್ರದ 204 ಮಂಗಳೂರು ಭಾಗ ಸಂಖ್ಯೆ 154ರಲ್ಲಿ ಮತಗಟ್ಟೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಯಾಗಿ ಕರ್ತವ್ಯವನ್ನು ಚುನಾವಣೆಯ ಕ್ಷೇತ್ರದಲ್ಲಿ ಮಾಡುತ್ತಾ ಇದ್ದೀರಿ. ಈ ಎಲ್ಲ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದ ನಿಮಗೆ 2013ರಂದು ತಾಲೂಕು ಮಟ್ಟದ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಎಂದು ಗುರುತಿಸಿ ಅಭಿಮಾನಪೂರ್ವಕವಾಗಿ ಗೌರವ ಪತ್ರವನ್ನು ಪಡೆದಿರುತ್ತೀರಿ. 2014ರಂದು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಅಂಗನವಾಡಿ ಕಾರ್ಯಕರ್ತೆಯಾಗಿ ಆಯ್ಕೆಯಾಗಿ 2015ನೇ ಸಾಲಿನಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದು ಬಗಂಬಿಲ ಅಂಗನವಾಡಿ ಕೇಂದ್ರದ ಕೀರ್ತಿಯನ್ನು ರಾಜ್ಯ ಮಟ್ಟದವರೆಗೆ ಗುರಿ ಮುಟ್ಟಿಸಿದ ಕಾರ್ಯಕರ್ತೆಯಾಗಿರುತ್ತೀರಿ. ನಾಗರಿಕ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿ 1997ರಿಂದ ಸಮಿತಿಯ ಕೆಲಸಗಳನ್ನು ಸಭೆಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಸದಸ್ಯರ ಪ್ರೀತಿಗೆ ಪಾತ್ರರಾದ ನೀವು 15 ವರ್ಷಗಳಿಂದ ನಾಗರಿಕ ಸೇವಾ ಸಮಿತಿ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೀರಿ. ಹಾಗೂ 2018-2019ನೇ ಸಾಲಿನಲ್ಲಿಯೂ ಬಗಂಬಿಲ ನಾಗರಿಕರ ಪ್ರೀತಿಗೆ ಪಾತ್ರರಾಗಿ ಈಗ ಕೂಡ ಕಾರ್ಯದರ್ಶಿಯ ಹುದ್ದೆಯಲ್ಲಿರುವ ನಿಮಗೆ ಸಾರ್ವಜನಿಕರ ಉತ್ತಮ ಸಹಕಾರ ಭಾಗಿತ್ವದೊಂದಿಗೆ ಸಮುದಾಯದ ಪ್ರಗತಿ ಹಾಗೂ ಜಾಗೃತಿಗಾಗಿ ಸದಾ ಉತ್ಸಾಹದಿಂದ ಕಾರ್ಯ ಪ್ರವೃತ್ತರಾಗಿರುವ ತಮಗೆ ಅಭಿನಂದನೆಗಳು. ದಿನಾಂಕ 31/1/2019ರಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಗಳೂರು
ಗ್ರಾಮಾಂತರ ಬಗಂಬಿಲ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯಾಗಿ 24 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ ತಾವು ಸಮಿತಿಯ ಕಾರ್ಯಗಳಿಗೆ ಸಹಕರಿಸುತ್ತಾ ಬಂದಿರುತ್ತೀರಿ. ಶ್ರೀ ಬಿ ಬಾಲಕೃಷ್ಣ ಮತ್ತು ಶ್ರೀಮತಿ ಸಾವಿತ್ರಿ ಅವರ ಪುತ್ರಿ ಹಾಗೂ ಶ್ರೀ CH ಲಕ್ಷ್ಮೀನಾರಾಯಣ ಅವರ ಪತ್ನಿಯಾದ ತಮಗೆ ಹಾಗೂ ಕುಟುಂಬಕ್ಕೆ ಒಳಿತಾಗಲಿ ಎಂದು ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಸಮಿತಿಯ ಪರವಾಗಿ ಶುಭ ಹಾರೈಕೆಗಳನ್ನು ನೀಡುತ್ತೇನೆ. ಈ ಊರಿನ ಮೂಲಭೂತ ಸೌಕರ್ಯಗಳಿಗೆ ಬೇಕಾಗುವಂಥ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ನೀಡುತ್ತಾ ಪುಟಾಣಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿಕೊಡುತ್ತಾ ಒಳ್ಳೆಯ ರೀತಿಯಲ್ಲಿ ಎಲ್ಲ ನಾಗರಿಕರಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತಾ ಈ ಒಂದು ಸಂಸ್ಥೆಯಲ್ಲಿ ದುಡಿಯುತ್ತಿರುವಂಥ ಶ್ರೀಮತಿ ಬಿ ಪುಷ್ಪಕುಮಾರಿ ರಾಜ್ಯ ಪ್ರಶಸ್ತಿ ವಿಜೇತೆ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯಾಗಿ ಇವರು ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅತಿಥಿ ಗಣ್ಯರೆಲ್ಲರೂ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇದೇ ವಠಾರದಲ್ಲಿ ಆಡಿ ಬೆಳೆದವರು ನಾವು. ಸೊ ನಾನು ಜಸ್ಟ್ ಒಂದೆರಡು ಮಾತು ನಾನು ಪ್ರವೀಣ್ಗೆ ನಾನು ಆ್ಯಕ್ಷನ್ ಮಾಡಿ ತೋರಿಸ್ತಿದ್ದೆ, ಬೇಡ ಕ್ಯಾನ್ಸಲ್ ಮಾಡಿ ಲೇಟ್ ಆಯಿತು ನಾವು ಹೋಗುವ ಅಂತೇಳಿ. ಬಟ್ ಅವರಿಗೆ ಅದು ನನ್ನ ನೋಡಿದರೆ ಇವರನ್ನು ಯಾರು ನೋಡಿದರೂ ಗೊತ್ತಿಲ್ಲ. ಎನಿವೆ ನಂದೆರಡು ಮಾತು, ಕೇವಲ ಒಂದೆರಡು ಮಾತು ಹೇಳ್ತೇನೆ. ಯಾಕಂದ್ರೆ ನಮ್ಮ ಹಿಂದಿನ ದಿನಗಳನ್ನು ನಾವು ಒಮ್ಮೆ ನೆನಪು ಮಾಡಿಕೊಳ್ತೇನೆ. ಒಂದು ಕಾಲ ಇತ್ತು, ನಾವು ಈ ಹಳ್ಳಿಗೆ ಬರಬೇಕಾದ್ರೆ ನಾವು ಕೇವಲ ನಾನು 5th ಸ್ಟ್ಯಾಂಡರ್ಡ್ನಲ್ಲಿ 5ನೇ ಕ್ಲಾಸ್ನಲ್ಲಿ ನಾನು ಕಲಿತಿರುವಂಥ ಸಮಯ. ಆಗಿನ ಕಾಲದಲ್ಲಿ ನಮ್ಮ ಜೀವಿತಗಳು ಬಹಳ ಬೇರೆಯಾಗಿತ್ತು, ಭಿನ್ನ. ಈಗಿನ ಹೊಸ ಜನರಿಗೆ ನಾವು ಆಗ ಹೇಗೆ ಬದುಕ್ತಿದ್ದೇವೆ, ಹೇಗೆ ಜೀವಿಸ್ತಿದ್ದೇವೆ ಅಂತಲೂ ಗೊತ್ತಿರಲಿಕ್ಕಿಲ್ಲ. ನಾವು ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ಗಳ ಬಸ್ಸಿಂದ ಇಳಿದು ರಾತ್ರಿಯೆಲ್ಲ ನಾವಿಲ್ಲಿ ನಡ್ಕೊಂಡು ಬರ್ತಿದ್ದೇವೆ. ಹೆಚ್ಚು ಯಾವುದೇ ಮದುವೆ ಕಾರ್ಯಕ್ರಮಗಳಿಗೆ ನಮಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಆಯ್ತು. ಯಾಕಂತೇಳಿದರೆ ರಾತ್ರಿ ನಾವು ಈ ಗುಡ್ಡೆಯಿಂದ ನಡೆಯುವಾಗ ನನಗೆ ಇಲ್ಲಿ ಹೆಚ್ಚು ಜನ ಹಿರಿಯರು ಹೇಳಿದ್ದುಂಟು, ಲೇಟ್ ನೈಟ್ ಎಲ್ಲ ಬರಬೇಡ, ಇದು ಒಳ್ಳೆಯ ಸ್ಥಳ ಅಲ್ಲ ಗುಡ್ಡೆ ಅಂತೇಳಿ. ಸೊ ಬಟ್ ನಮ್ಮ ಹತ್ರ ಈ ಊರಿನಲ್ಲಿ ಯಾರ ಹತ್ರ ವೆಹಿಕಲ್ ಇರಲಿಲ್ಲ ಆಯಿತು ಪ್ರಿಯರೇ, ಯಾರ ಹತ್ರ ವೆಹಿಕಲ್ ಇರಲಿಲ್ಲ ಆಯಿತು. ನಮ್ಮಲ್ಲಿ ಎಜುಕೇಷನ್ ಇರಲಿಲ್ಲ ಆಯಿತು. ಈ ಸಮಯದಲ್ಲಿ ರೋಶ್ನಿ ನಿಲಯ ಹಾಗೂ ಕಿರಣ್ ಸೆಂಟರ್ ಇವರನ್ನೆಲ್ಲ ನಾವು ನೆನಪು ಮಾಡ್ತೀವಿ. ಇಲ್ಲೊಂದು ತಟ್ಟಿ ಹಾಕಿದ, ನಾವೊಂದು ಸಣ್ಣ ಶೆಡ್ ಹಾಕಿದ್ರು ಎಲ್ಲರೂ ಸೇರಿ. ನಾವೆಲ್ಲ ಭಾಳ ಸಣ್ಣವರು, ಹಿರಿಯರೆಲ್ಲ ಸೇರಿ ಒಂದು ಶೆಡ್ ಹಾಕಿ ನೆನಪಿಸ್ತೇನೆ. ನೀವೀಗ ತಾನು ಪೇಪರ್ನಲ್ಲೆಲ್ಲ ಓದಿರ್ಬೋದು, ಬಟ್ ಸಾಕ್ಷರತಾ ಆಂದೋಲನ ಇಲ್ಲಿ ಪ್ರಾರಂಭವಾಗಿತ್ತು. ಹೌದಾ ಟೀಚರ್? ಸಾಕ್ಷರತಾ ಆಂದೋಲನ ಅಂದರೆ ನಮ್ಮೆಲ್ಲ ಹಿರಿಯರಿಗೆ ಎಜುಕೇಷನನ್ನು ಕಲಿಸುವಂಥ ಕಾರ್ಯಕ್ರಮ ಇಲ್ಲಿ ಮಾಡಿತ್ತು. ಅಂಗನವಾಡಿ ಕಾರ್ಯಕ್ರಮ ಮೊದಲು ನಡೆದದ್ದು ಒಂದು ಮಡಲ್ ಹಾಕಿದ ತಟ್ಟಿ ಇರುವಂಥ ಸ್ಥಳದಲ್ಲಿ. ಇಂಥ ಒಂದು ಇಂಥ ಒಂದು ಹಳ್ಳಿಯಲ್ಲಿದ್ದ ನಾವು ಈ ರೀತಿಯಾಗಿ ಬೆಳೆದೆವು ಅಂತ ಹೇಳಿದರೆ, ನಮ್ಮಲ್ಲಿರುವಂಥ ಯವನಸ್ಥರೀಗ ದೇಶ ವಿದೇಶಗಳಲ್ಲಿ ಇದ್ದಾರೆ. ಮಾತ್ರ ಅಲ್ಲದೆ ನಾನು ಇತ್ತೀಚೆಗೆ ಕೌಂಟ್ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಅಮೇಝಿಂಗ್, ಇಲ್ಲಿ ಈ ನಮ್ಮ ಹಳ್ಳಿಯಲ್ಲಿ ಅನೇಕ ಜನ ಇಂಜಿನಿಯರ್ಗಳಿದ್ದಾರೆ. ನಾನು ಟೀಚರ್
ದಯಮಾಡಿ ಅವರಿಗೊಂದು ಸನ್ಮಾನ ಮಾಡಬೇಕು. ಯಾಕಂದರೆ ವಿದ್ಯೆಯಲ್ಲಿ ಬಹಳ ದೊಡ್ಡ ಸ್ಥಾನವನ್ನು ಅವ್ರು ಪಡ್ಕೊಂಡ್ರು. ಅದಲ್ಲದೆ ನರ್ಸಸ್ ಅನೇಕ ಒಂದು ಕಾಲ ಇತ್ತು ಇಲ್ಲಿ ಬೀಡಿ ಕಟ್ಟಿಕೊಂಡು ನೇಜಿಗೆಲ್ಲ ಹೋಗ್ತಿದ್ದಂಥ ಸಮಯದ ಜನರು ನಾವು. ಅಂಥ ಸ್ಥಳದಿಂದ ನಾವೀಗ ಇಷ್ಟು ಕಾಂಕ್ರೀಟ್ ರೋಡ್ನ ಮುಂದೆ ನಾವು ನಿಂತುಕೊಂಡಿದ್ದೇವೆ. ಇಲ್ಲಿ ಅನೇಕರು ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೇನೆ. ಇನ್ನು ರಾಜಕೀಯವಾಗಿ ಅಥವಾ ನಾಗರಿಕತೆಯಾಗಿ ಅಥವಾ ಇನ್ನೆಂಥರ ವಿಷಯಗಳಲ್ಲಿ ಬಹಳ ಅಭಿವೃದ್ಧಿಯನ್ನು ಪಟ್ಟಿದೆ. ಮಾತ್ರವಲ್ಲದೆ ಈಗ ನಮ್ಮ ಊರಿನೊಳಗೆ ಹೋಗುವಾಗ ನಮ್ಮ ಎದುರಿಗೆ ಬೈಕ್ಗಳು, ಕಾರ್ಗಳು ಬೂಮ್ ಬೂಮ್ ಆಗಿ ಓಡುವಾಗ ಭಾಳ ಹೆಮ್ಮೆ ಆಗ್ತದೆ. ನಾವಿರುವಂಥ ಹಳ್ಳಿ ಈಗ ಬಹಳ ದೊಡ್ಡದಾಗಿದೆ. ನಮ್ಮ ಹತ್ರ ಇರುವಂಥ ಒಂದೊಂದು ಮಕ್ಕಳ ಬೈಕ್ಗಳು 1.5 ಲಕ್ಷ 2 ಲಕ್ಷ ಬೈಕ್ ಉಂಟು. ನಾವು ಒಂದು ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ದವರು, ನೆಟ್ಟಿಗೆ ಚಪ್ಪಲ್ ಹಾಕ್ಲಿಕ್ಕೆ ನಮ್ಮ ಹತ್ರ ಕಾಸಿರಲಿಲ್ಲ ಆಯಿತು. ಅಂಥ ಕಾಲದಲ್ಲಿದ್ದಂಥ ನಮ್ಮ ಹಳ್ಳಿಯ ಜನರು ಈಗ ದೊಡ್ಡ ದೊಡ್ಡ ಕಾರ್ಗಳಿದೆ, ನಮ್ಮ ಜನರಲ್ಲಿ ಬೈಕ್ಗಳಿದೆ, ಭಾಳ ಅಭಿವೃದ್ಧಿ ಹೊಂದಿದ್ದಾರೆ ಜ್ಞಾನದಲ್ಲಿ. ಅದರಿಂದಾಗಿ ಒಂದು ಕಾಲದಲ್ಲಿ ಹಳ್ಳಿಯಲ್ಲಿದ್ದಂಥ ನಮಗೆ, ಹಳ್ಳಿ ಜನರಾಗಿದ್ದಂಥ ನಮಗೆ ಇಂಥ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ನಮಗೆ ಸಹಾಯ ಆಗಿರೋದಾದರೆ ಈಗ ನಾವು ಇಷ್ಟೆಲ್ಲ ಅಭಿವೃದ್ಧಿ ಹೊಂದಿದ್ದೇವೆ. ನಾನು ನೆನೆಸ್ತೇನೆ ರಿತೇಶ್, ಇಟ್ ಮೇ ಟೇಕ್ ನಾಟ್ ಮೋರ್ ದೆನ್ 6 ಮಂತ್ಸ್. ನಾನು ನೆನೆಸ್ತೇನೆ ಹೆಚ್ಚು ಕಡಿಮೆ 6 ತಿಂಗಳಲ್ಲಿ ನಮ್ಮ ಕಟ್ಟಡ ನಿರ್ಮಾಣ ಆಗ್ಬೋದು. ಯಾಕಂದ್ರೆ ನಾವೆಲ್ಲ ಅಭಿವೃದ್ಧಿ ಆಗಿದ್ದೇವೆ. ಅದರಿಂದಾಗಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನಾನು ಸಕ್ರಿಯವಾಗಿ ಇಲ್ಲಿ ಇದುವರೆಗೆ ಕೆಲಸ ಮಾಡಲಿಲ್ಲ, ಐ ಆಮ್ ಸಾರಿ. ಟೀಚರ್ ನನ್ನನ್ನು ಟ್ರ್ಯಾಪಲ್ಲಿ ಹಾಕಿದರು. ನನ್ನ ಹತ್ರ ಅವ್ರು ಬರಲಿಕ್ಕೆ ಹೇಳಿದರು, ಬಟ್ ಈ ಹೆಸರು ಹಾಕ್ತಾರಂತ ಹೇಳಿರಲಿಲ್ಲ ಆಯಿತು ಅವರು. ಬಟ್ ಎನಿವೇ, ನಾನು ಈ ಸಮಯದಲ್ಲಿ ಐತಪ್ಪಣ್ಣ ಮತ್ತು ಇಸ್ಮಾಯಿಲಕ್ಕ ಅವರನ್ನು ನೆನಪು ಮಾಡ್ಕೊಳ್ತೇನೆ. ಯಾಕಂದರೆ ನಮ್ಮ ತಂದೆಯವರು ತೀರ್ಕೊಂಡ ನಂತರ ಅವರುಗಳು ನನ್ನ ಮನೆಗೆ ಬಂದು ಹೇಳಿದರು, ಜಾನ್ ನೀನು ಸಕ್ರಿಯವಾಗಿ ಇದರಲ್ಲಿ ಇರಬೇಕು ಅಂತ. ಆದರೆ ನನ್ನ ಆಲೋಚನೆಗಳು ಭಾಳ ಬೇರೆ ಆದದ್ರಿಂದಾಗಿ ಇದರಲ್ಲಿ ಆ್ಯಕ್ಟಿವಿಟೀಸಲ್ಲಿ ಇರಲಿಲ್ಲ. ಆದರೆ ಈಗ ಇನ್ನು ಆ್ಯಕ್ಟಿವಿಟೀಸ್ ಅಲ್ಲ, ಬಟ್ ಡೆಫಿನೆಟ್ಲಿ ಈ ಬಿಲ್ಡಿಂಗ್ದು ಫಂಡಿಂಗೋಸ್ಕರ ನಾನು ಕೂಡ ನಿಮ್ಮೊಟ್ಟಿಗೆ ಸೇರಿ ಶ್ರಮ ವಹಿಸ್ತೇನೆ ಅಂತ ನಾನು ಮಾತು ಕೊಡ್ತೀನಿ. ಆತ್ಮೀಯರ್ಲ ಅಂಚನೆ ನೆತ್ತ ಹಿರಿಯರು ಬಣ್ಣದಿತ್ತ ಒಂಜಿ ನನ್ನ ಉಪ್ಪುನ ಬಣ್ಣದಂಡ ಅವು ನಮ್ಮ ಎದುರು ಕುಲ್ದಿನ ಒಂಜಿ ಮಾಧವನ್ನೇ ಅರ್ನ ಶ್ರಮಲಾನಕ್ಕೆ ಮಸ್ತ್ ಉಂಟು. ಇದು ಉಪ್ಪು ನಮ್ಮ ಮಾಧವ ಬಂಗೇರು ಅಂಚನೆ ಈ ನಾಗರಿಕ ಸಮಿತಿದ ಯುವ ಜೋಣೇರ ನೆಂಚಿನ ಸುಧಾಕರ್ ಆದಪ್ಪು, ವೇಣುಗೋಪಾಲ್ ಆದಪ್ಪು, ಗಣೇಶ ಆದಪ್ಪು, ಅಂಚನೆ ಕೃಷ್ಣ ಪ್ರಸಾದ್ ಆದಪ್ಪು, ಅಂಚೆ ಪ್ರಕಾಶ್ ಬಂಗೇರ, ಜಯಂತ್ ನಾಯಕ್ ಮಸ್ತ್ ಜನ ನೆಕ್ಸ್ಟದ ಈ ಬಿಲ್ಡಿಂಗಿಗೆ ಜುವ ಕೊರಿಯರೆ ರೆಡಿ ಆದಪ್ಪು. ನಂಚಿನ ಮಾತ ಯುವಕರೇ ಸುಮಾರು 32 ವರ್ಷದ ದುಂಬು ಈ ಭಾಗ ಮಸ್ತ್ ಕಾಡದ ಪ್ರದೇಶ ಆದಿತ್ತಲ್ಲಿ. ಆ ಸಮಯದ ನಮ್ಮ ಏನಪ್ಪ ಇರ್ಬಾರ್ದು ಒಂಜಿ ಬಯ್ಯ 3 ಗಂಟೆ 4 ಗಂಟೆ ಇರೋದು ಪಕ್ಕ ನಮಗೆ ಇಂಚಿಗೆ ಬರಿಯರ ಒಂದು ಜನ ದಯಪಂಡ ಪಿಲಿತ್ತಿನ ಜಾಗೆ ಹೋಗಿಂಡವು ಬಗಂಬಿಲ್ಲ ಇನಿ ಪಿಲಿ ಬಿಡ್ದು ಇನಿ ಬಗಂಬಿಲ ಓಲ ಬರಂದು ಅಂಚ ಅಭಿವೃದ್ಧಿ ಆಯರಕ್ಕೆ ಕಾರಣ ಹೋಗಿಂಡ ಮುಲ್ಪ ಇತ್ತಿನಂಚಿನ ನಾಗರಿಕ ಸಮಿತಿ ಪಂಡ ನಿಜವಾದ ತಪ್ಪಾವಂದು ಒಂಜಿ ಟೈಮ್ ನಮಗೆ ಮುಲ್ಪ ಇನಿ ಜೋನ್ ಪಂಡ್ಲಕ ವಿದ್ಯಾಭ್ಯಾಸಕ್ಕೆ ಮಸ್ತ್ ಕೊರತೆ ಇರ್ತದೆ. ಎಂಕುಲು ಶಾಲೆಗೆ ಹೋದು ಪುನಗ 3 ಕಿಲೋಮೀಟರ್ ನಡ್ತಂದು ಬೋಡು, 3 ಕಿಲೋಮೀಟರ್ ಬೈಯಾಗ ಅಂಚೆನೆ ನಡ್ತಂದು ಬಾಡು. ಎಂಕ್ಲಿಗೆ ಶಾಲೆ ಎತ್ತಿನ ಹೋಳಿಗೆ ಅವು ಬೆಲ್ಲ ಕಟ್ಟಿರಿ ದಿನಕ್ಕೆ 6 ಕಿಲೋಮೀಟರ್ ನಡ್ತಂದು ಬರೋದು ಇತ್ತಿನಂಚಿನ ಸಂದರ್ಭ ಮುಲ್ತ ಹಿರಿಯರ ನಕಲು ನಮ್ಮ ದುಂಬುದ ಜೋಗ್ಲಿಗೆ ಬಂಗಾಯರ ಬಲ್ಲಿ ಬಂಪಿನಂಚಿನ ಉದ್ದೇಶನದಿ ಒಂದು ಈ ಪೂರೆಲ್ಲ ಶ್ರಮದಾನ ಮುಖಾಂತರ ಸೇರಿದು ದುಂಬೊಂಜಿ ನಾಗರಿಕ ಸೇವಾ ಸಮಿತಿ ಕಟ್ಟಡ ಬಂದದ್ದು ನೆಟ್ಟು ಅಂಗನವಾಡಿ ಪತ್ತಿನ 5ನೇ ಕ್ಲಾಸ್ ಮುಟ್ಟ ಶಾಲೆ ಪ್ರಾರಂಭ ಮಂತಿನ ಹೋಳಿಕೆ ಅನ್ನದಾನ ಇನಿ ಬಗಂಬಿಲ ಇನಿ ಅಂಗನವಾಡಿ ಇನಿ ಶಿಲಾನ್ಯಾಸ ಮಂತಿನಂತಿನ ಜಾಗೆಟ್ ಬಂಡ ಮಸ್ತ್ ಖುಷಿ ಅವನುಂಡು. ಇನಿ ನಮಕ್ ಬಗಂಬಿಲ ಶಾಲೆಗೆ ಹೊಸತಾದ ಕಟ್ಟಡ ಅದು ಉಂಡು. ಆಂಡ ದುಂಬುದ 32 ವರ್ಷದ ದುಂಬು ನಮಕ್ ಶಾಲೆ ಇಡೆಗೆ ಪಾಸ್ ಆತಂಡೆ. ಆಂಡ ಕಟ್ಟಡ ಇಜ್ಜಿ ಮುಲ್ಪ ಬೋಡಿತಿನಾತ್ ಜೋಕುಲು ಇತ್ತೇರಿ. ಆಂಡ ಕಟ್ಟಡ ಇಜ್ಜಾದಿನ ಸಂದರ್ಭ ಮುಲ್ತ ಹಿರಿಯರು ಮಸ್ತ್ ಜನ ಇನಿ ಅಕ್ಲು ಇಜ್ಜೇರಿ. ಅಕ್ಲು ಊರ್ದಕ್ಲನ ಒಂಜಿ ಶ್ರಮಣ ಮುಖಾಂತರ ಒಂಜಿ ಇತ್ತ ಅರ್ಧ ನಮ್ಮ ಮಾಡಿದ ಕಟ್ಟಡ ಉಂಡು. ಅವು ಮಸ್ತ್ ಉದ್ದ ಇತ್ತೇನೆ ಅವಿನ ಮುರಣ್ಣು ನಮ್ಮ ಬಿಲ್ಡಿಂಗ್ಗೋಸ್ಕರ ದೆತ್ತೇನೆ. ಈ ಕಟ್ಟಡ ಸುಮಾರು 1ನೇ ಕ್ಲಾಸ್ ಇರ್ದು 5ನೇ ಕ್ಲಾಸ್ ಮುಟ್ಟ ಈ ಕಟ್ಟಡ ಎತ್ತೋ ಇನಿ ಜೋಕುಲು ವಿದ್ಯಾಭ್ಯಾಸ ಪಡೆದು ಇನಿ ಮಸ್ತ್ ಮಲ್ಲ ಮಲ್ಲ ಉದ್ಯಮಿಲಾತೇರಿ. ಇನಿ ಅಕ್ಳು ನಿಮ್ಮ ಮನಸ್ಸು ಬಂತನ ಪಣ್ಣದಾನ ಇನಿ 6 ತಿಂಗಳತ್ತೆ ಒಂದು ಈ ಬಿಲ್ಡಿಂಗ್ ಒಂದು ಖಾಲಿ 3 ತಿಂಗಳು ಕೃಷ್ಣ ಪ್ರಸಾದ್ ವರಿ ಮನಸ್ಸು ಬಂತನ ಅವು 3 ತಿಂಗಳು ಖಂಡಿತವಾದ ಈ
ಕೃಷ್ಣ ಪ್ರಸಾದ್ ಒರಿಯತ್ತು ಇನಿ ಗುರುಪ್ರಸಾದ್ ಎಲ್ಲ ಮುಲ್ಪ ಒಂದು ಶಾಲೆಗೆ ಕಲ್ತಿನ ಅದಪ್ಪು ಗುರುಪ್ರಸಾದ್ ನಾಲ್ಕು ಜನ ಮನಸ್ಸು ಮಂದನ್ ಬಂಡದಾನ ಅವು ಮೂಜಿ ತಿಂಗಳು ಖಂಡಿತವಾದ ಸುಧಾಕರ್ ಕೈ ಬಂಡ ಅವು ಪನ್ಪಿರಣ ಮಿರ್ಚು ಅವು ಖಂಡಿತವಾದ ಮೂಜಿ ತಿಂಗಳದಲ್ಲ ಆಪುಂಡು ಈ ಏನೇ ಶಿಲಾನ್ಯಾಸ ಮಂತ್ ದಿನ ಅವರೆಲ್ಲ ನಮ್ಮ ಪ್ರವೀಣಣ್ಣೆ ಆರು ಹೂವು ಕೈ ಪಾಂಡಲ್ಲ ಅವು ಯಶಸ್ವಿ ಅದು ಐನಾತ್ ಬೇಗ ಬೇಗ ಬಿಲ್ಡಿಂಗ್ ಆತಂದು ಅಂಚಿನ ಇನಿ ಮಸ್ತ್ ಜನ ಈ ವೇದಿಕೆ ಉಳ್ಳರು ಇನಿ ಪೂರೆಲ್ಲ ಆಯ್ಕೆ ಸಹಕಾರ ಮಂತದೇರು ನನ್ನ ಮಂಪಿರ್ ಪನ್ಪಿನ ಅಂಚಿನ ವಿಶ್ವಾಸವನ್ನು ದಿವೊಂದು ಈ ನಮ್ಮ ಕಟ್ಟಡ ಐನಾತ್ ಬೇಗ ಆವಡ್ ಪನೊಂದು ಇಂಕ ಅವಕಾಶ ಮಂದು ಕೊಡ್ತೀನಿ ನಿಖಿಲ ಮಾತಾಡಲ್ಲ ಒಂದು ನಮಸ್ಕಾರ.